ಈಗ ಇನ್ನೊಮ್ಮೆ ಟ್ರೈ. ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, ಸ್ವಾಮೀಜಿ. ಹಾಂ, ಅರ್ಥ ಆಯ್ತಾ? ಆ ಥರ. ಓಕೆ, ಈಗ ಗೇಮ್ ಸ್ಟಾರ್ಟ್. ಸ್ವಾಮೀಜಿ. ಎಸ್. ಓಕೆ ಓಕೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಓಕೆ. ಎಸ್, ಈಗ ನೀವಿದ್ದೀರಾ. ಹುಷಾರ ಗಾಡಿ. ಯಾರು ವಿನ್ ಆಗ್ತಾರೆ ಅವರಿಗೆ ಪ್ರೈಸ್ ಉಂಟು. ಓಕೆನಾ? ಎಸ್. ಸ್ವಾಮೀಜಿ. ಓಕೆ. ನೇತಾಜಿ, ಗಾಂಧೀಜಿ, ಸ್ವಾಮೀಜಿ, ನೇತಾಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, 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 ಬಾಪೂಜಿ, ನೇತಾಜಿ, ಸ್ವಾಮೀಜಿ. ಎಸ್. ನಿಮ್ಮ ಹೆಸರೇನು? ರಕ್ಷಿತ್. ಓಕೆ ರಕ್ಷಿತ್, ಥ್ಯಾಂಕ್ ಯು. ಗೇಮ್ ಬಂದ. ಎಸ್. ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, 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 ನೇತಾಜಿ, ನೇತಾಜಿ, ಸ್ವಾಮೀಜಿ, ಗಾಂಧೀಜಿ, ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ. ನಿಮ್ಮ ಹೆಸರೇನು? ಮನ್ವಿತಾ. ಮನ್ವಿತಾನಾ? ಥ್ಯಾಂಕ್ ಯು ಗೇಮ್ ಆಡಿದ್ದಕ್ಕೆ. ಎಸ್. ಈಗ ಯಾರಾದರೂ ಔಟ್ ಆದರೆ ನಿಮಗೆ ಎಸ್. ಈಗ ಸ್ವಾಮೀಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, 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 ಸ್ವಾಮೀಜಿ, ನೇತಾಜಿ, ಗಾಂಧೀಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಗಾಂಧೀಜಿ, ಸ್ವಾಮೀಜಿ, ನೇತಾಜಿ, ನೇತಾಜಿ, ಗಾಂಧೀಜಿ, ಸ್ವಾಮೀಜಿ. ಇವರು ಔಟ್ ಆಗಬೇಕಾದ್ರೆ ಕಾಣಲ್ಲ. ಓಕೆ, ಈಗ ನಾನು ಫಾಸ್ಟ್ ಮಾಡ್ತೀನಿ. ಸ್ಪೀಡ್ ಮಾಡಬೇಕು. ಓಕೆನಾ? ಗಾಂಧೀಜಿ, ಸ್ವಾಮೀಜಿ, ನೇತಾಜಿ, ದೂರ ದೂರ ನಿಂತ್ಕೊಳ್ಳಿ. ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಗಾಂಧೀಜಿ, ಸ್ವಾಮೀಜಿ, ನೇತಾಜಿ, ಗಾಂಧೀಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ಗಾಂಧೀಜಿ. ಎಸ್. ನಿಮ್ಮ ಹೆಸರೇನು? ಲಿಖಿತಾ. ಎಸ್. ಲಿಖಿತಾ, ಥ್ಯಾಂಕ್ ಯು ಗೇಮ್ ಮಾಡಿದ್ದಕ್ಕೆ. ಈಗ ಇಬ್ರು ಹೊಡಿದ್ದಾರೆ. ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ನೇತಾಜಿ. ಎಸ್. ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ನೇತಾಜಿ, ನೇತಾಜಿ. ಎಸ್. ನಿಮ್ಮ ಹೆಸರೇನು? ಹರ್ಷಿತಾನಾ? ನಿಮ್ಮ ಹೆಸರು? ಕೀರ್ತನಾ? ದ್ವಿತೀಯ ಹರ್ಷಿತಾ.
ತೃತೀಯ ಲಿಖಿತ. ರಾಜ್ಕುಮಾರ್. ವಾ, ನಿಮ್ಮ ಹೋಟೆಲ್ ಹೆಸರು ಏನು? ಶ್ರೀಲಕ್ಷ್ಮಿ. ಶ್ರೀ ದುರ್ಗಾ ಹೋಟೆಲ್ 5 ಸ್ಟಾರ್. ಓ, ದುರ್ಗಾಪ್ರಸಾದ್. ಓಕೆ. ಈಗ ಗೇಮ್ ಏನಪ್ಪಾ ಅಂದ್ರೆ ನಿಮ್ಮ ಹೋಟೆಲಲ್ಲಿ ಏನೆಲ್ಲ ತಿಂಡಿ ಉಂಟಂತ ಹೇಳ್ಬೇಕು. 1 ಮಿನಿಟ್ಸ್ ಅಲ್ಲಿ ಹೇಳ್ಬೇಕು. ಯಾರು ಜಾಸ್ತಿ ಹೇಳ್ತಾರೋ ಅವರಿಗೆ ಅವರು ವಿನ್ನರ್ ಅಂತ ಅರ್ಥ. ತಿಂಡಿ ಮಾತ್ರ. ಹೋಟೆಲಲ್ಲಿ ಏನೆಲ್ಲ ಇದೆ ಅಷ್ಟು ಅರ್ಥ. ಎಸ್, ಈಗ ಫಸ್ಟ್ ಇವರು. ದೋಸೆ, ಇಡ್ಲಿ, ಚಪಾತಿ, ಸೇವಿಗೆ, ಪೂರಿ, ಮಸಾಲೆ ದೋಸೆ, ನೀರುಳ್ಳಿ ಬಜೆ, ಗೋಳಿ ಬಜೆ, ಗೋಳಿ ದೋಸೆ. ಇದು ನಮ್ಮ ಹೋಟೆಲ್ ಇಷ್ಟ ಇರುತ್ತೆ. ಹೇಳಿ, ಇನ್ನು ಟ್ಯಾಲೆಂಟ್ಸ್ ಉಂಟು. ಎಸ್, ಈಗ ಇವರು. ಚಪಾತಿ, ನೀರುಳ್ಳಿ ಬಜೆ, ಗೋಲಿ ಬಜೆ, ಅಂಬಡಿ, ಪೂರಿ, ಬನ್ಸು, ಮತ್ತೆ ಮಸಾಲೆ ದೋಸೆ, ಚಪಾತಿ, ಬನ್ಸು, ರೊಟ್ಟಿ.
ಕಂಡ ಸೇರೋದಿಲ್ಲ ಬಾಲದೇವರು ಕಡಲ ಕರೆಟ್ಟು ಕಂತಿನಾಗ ದಶಮ ಸಂಭ್ರಮದ ಪುಣ್ಯದ ಲೇಖನ ನಾವು ದೂರ ಸೇರುವುದಿಲ್ಲ ಬಂದಿಲ್ಲ ಅವೇಟು ಸಮಯೋಚಿತ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗಾಗಲೂ ನಡೆಸುವುದು ಬಂದಿದೆ ಸುಮಾರು 10ನೇ ವರ್ಷದ ಕಾರ್ಯಕ್ರಮ ಈ ಪುಣ್ಯ ದಿನಟು ನಿಖಿಲ ಪೂರ್ವಗಳ ಮತ್ತು ಸೇರಿಗೆರು ನಡೆದುಕೊಂಡು ಇದೀಗ ಈ ಪುಣ್ಯ ಕಾರ್ಯಕ್ರಮಗಳು ದೀಪ ಪ್ರಜ್ವಲನೆ ಬಕ ಆಶೀರ್ವಚನದ ಬದಿಗೆ ಶರಣು ವಿನಾಯಕ ವಿನಾಯಕನೇ ವಿದ್ಯಾದಾಯಕನೇ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಆಶಾಂಕುಶಧರ ಮೂಷಿಕ ವಾಹನ ಆಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದಾಂತಿಕ ನೀನು ಆದಿಪೂಜಿತ ನೀನು ವೇದಾಂತಿಕ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ಪರಿಹರಿಸು ಪಾಪ ಗಣಾಧಿಪ ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ಕ್ಷೇತ್ರ ಒಡಿಯೂರಿನ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಇವರು ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿ ಆಧ್ಯಾತ್ಮಿಕ ಪರಿಸರ ಪರಂಪರೆಗಳ ಅಪೂರ್ವ ನಂಟಿಲ್ಲದಿದ್ದರೂ ಅಸಾಧಾರಣವಾಗಿ ತ್ರಿವಿಕ್ರಮನಂತೆ ಬೆಳೆದ ಆನಂದ ಪರಂಪರೆಯ ಅವಧೂತ್ ಆಗಿರುವ ಅವರ ಸಾಧನೆ ನಿಜಕ್ಕೂ ರೋಚಕ. ಎಲ್ಲರಂತಿದ್ದು ಎಲ್ಲರೊಂದಿಗೂ ಎಲ್ಲವರಿಂದಲೂ ಆಗದ ಸಾಗದ ಸಾಧನೆಯ ಹಾದಿಯಲ್ಲಿ ದೃಢವಾಗಿ ಸಾಗಿ ಬಂದ ಶ್ರೀಗಳು ತಾನು ಹುಟ್ಟಿದ ಊರಿನಲ್ಲೇ ಸ್ಥಾಪಿಸಿರುವ ಒಡಿಯೂರು ಗುರುದೇವದತ್ತ ಸಂಸ್ಥಾನ ಎಂಬ ಈ ಕ್ಷೇತ್ರದ ಪಾತ್ರ ಅಂದರೆ ಜೀವಾತ್ಮ ಒಡಿಯೂರು ಶ್ರೀಗಳ ಯೌಗಿಕ ಸಾಧನೆ ಭಗವತ್ ಉಪಾಸನೆ ಹಾಗೂ ಸಮಾಜ ಸೇವೆಯಿಂದ ಮನುಕುಲದ ಜೀವಿತದ ಧನ್ಯತೆಗೆ ಶ್ರೀಗಳ ಮಾರ್ಗದರ್ಶನ ಅನನ್ಯವಾದುದು. ಹೃದಯ ತಟ್ಟುವ ಮಾತಿನ ಮೋಡಿ ತನ್ನತ್ತ ಸೆಳೆದುಕೊಳ್ಳುವ
10 ವರ್ಷಗಳಿಂದ ನಿರಂತರವಾಗಿ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಉಚಿತ ಮನೆಪಾಠವೇ ಇದಕ್ಕೆ ಸಾಕ್ಷಿ. ನಿಸ್ವಾರ್ಥ ಸೇವೆಯ ಮೂಲಕ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರಮಿಸುತ್ತಿರುವ ಸದಸ್ಯರ ಮನೋಭಾವ ಈ ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇಂದಿನ ನೆನಪೇ ಸಿಹಿ ಎನ್ನುವ ಹಾಗೆ ಭಗವಂತನ ಆಶೀರ್ವಾದ ಮತ್ತು ಹಿರಿಯರ ಮಾರ್ಗದರ್ಶನ ಈ ಸಂಸ್ಥೆಯ ಬೆಳವಣಿಗೆಗೆ ಅಡಿಗಲ್ಲಾಗಿದೆ. ಹಿರಿಯರನ್ನು ಸ್ಮರಿಸುತ್ತಾ ನಮ್ಮ ಸಂಸ್ಥೆಯ ಹಿನ್ನೋಟದ ಕೆಲವೊಂದು ಸಂಗತಿಗಳನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ. ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆಯು ಕ್ರೀಡಾಭಿಮಾನದ ನೆಲೆಯಲ್ಲಿ ಜನ್ಮತಾಳಿ ಶಾರೀರಿಕ ಬೆಳವಣಿಗೆಯನ್ನು ಉದ್ದೀಪನಗೊಳಿಸುವ ದೃಷ್ಟಿಯಿಂದ ಕಟ್ಟಲಾಗಿದ್ದು, ಮೂಲತಃ ಬೇರೆ ಬೇರೆ ಅಭಿರುಚಿಯ ಹವ್ಯಾಸಗಳಿಂದ ಕೂಡಿದ್ದು, ಆದರೆ ಜನಪರವಾದ ಉದ್ದೇಶದ ಮೂಲ ಆಶಯವನ್ನು ಈಡೇರಿಸುವ ಕಾರ್ಯದಲ್ಲಿ ಈ ಸಂಸ್ಥೆಯು ಸಾಗುತ್ತಿದೆ. ಈ ದೇಶದ ಸಾಮಾಜಿಕ ಅಭಿವೃದ್ಧಿಯಾಗಬೇಕಾದರೆ ಸುಶಿಕ್ಷಿತ ಯುವ ಜನತೆಯ ಪಾತ್ರ ಬಹಳ ಪ್ರಮುಖವಾದುದು. ಈ ಯುವ ಜನತೆಯನ್ನು ಒಂದು ಅಣೆಕಟ್ಟಿಗೆ ಹೋಲಿಸಬಹುದು. ಅಣೆಕಟ್ಟಲ್ಲಿ ನೀರನ್ನು ಹೇಗೆ ಸೇಕರಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತಾರೋ ಹಾಗೆ ಯುವ ಸಮುದಾಯವನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸುವ ಜವಾಬ್ದಾರಿ ನಮ್ಮ ಸಂಘ ಸಂಸ್ಥೆಗಳ ಮೇಲಿದೆ. ವ್ಯಕ್ತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳು. ವ್ಯಕ್ತಿಗಾಗಿ ಸಮಾಜವೇ ಹೊರತು ಸಮಾಜಕ್ಕಾಗಿ ವ್ಯಕ್ತಿ ಅಲ್ಲ. ಒಂದು ಸಮಾಜ ಮತ್ತು ಅದರ ಸುತ್ತಮುತ್ತಲಿನ ಪರಿಸರವನ್ನು ಅವಲೋಕಿಸಿದಾಗ ಪ್ರಸ್ತುತ ಆ ಪರಿಸರದ ಸಂಘ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಸುತ್ತಮುತ್ತಲಿನ ಪರಿಸರವನ್ನು ನೋಡಿದರೆ ಅರಿವಾಗುತ್ತದೆ. ಆದ್ದರಿಂದ ಸಂಘ ಸಂಸ್ಥೆಗಳ ಯುವ ಜನತೆಯನ್ನು ಒಳ್ಳೆಯ ನಾಯಕತ್ವ ಗುಣ ಹಾಗೂ ಭವಿಷ್ಯದ ಭಾವಿ ಪ್ರಜೆಯನ್ನು ರೂಪಿಸಲು ಸಹಕಾರಿಯಾಗುತ್ತದೆ. ಪ್ರಕೃತಿಯ ಅಮೂಲ್ಯ ಸೃಷ್ಟಿಗಳಲ್ಲಿ ಮಾನವನ ಸೃಷ್ಟಿ ಅತ್ಯಮೂಲ್ಯವಾದುದು. ಪ್ರಕೃತಿಯ ಸೃಷ್ಟಿಯ ನಡುವೆ ಮಾನವ ಪರಿಸರದ ಕೇಂದ್ರ ಬಿಂದು. ಮಾನವನ ಆಲೋಚನಾ ಶಕ್ತಿ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಶಿಕ್ಷಣ ಸಹಕಾರಿಯಾಗುತ್ತದೆ. ಶಿಕ್ಷಣ ಪಡೆದ ಯುವ ಜನಾಂಗ ದೇಶದ ಪ್ರಮುಖ ಆಸ್ತಿ, ಶಕ್ತಿ ಮತ್ತು ಆಧಾರ ಸ್ತಂಭ. ಶಿಕ್ಷಣದಿಂದ ಜ್ಞಾನ ವೃದ್ಧಿಸುತ್ತದೆ. ಶಿಕ್ಷಣದ ವ್ಯಾಪ್ತಿ ಅಗಾಧವಾದುದು. ವಿದ್ಯೆಯಿಂದ ಪಡೆದ ಜ್ಞಾನ ಹರಿತವಾದ ಆಯುಧಕ್ಕಿಂತಲೂ ತೀಕ್ಷ್ಣವಾದುದು. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕಳೆದ 10 ವರ್ಷಗಳಿಂದ ವ್ಯಾಯಾಮ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಮನೆಪಾಠದ ಜೊತೆಗೆ ಧಾರ್ಮಿಕ, ಸಾಂಸ್ಕೃತಿಕ, ನೈತಿಕ ಮೌಲ್ಯಯುತ ಶಿಕ್ಷಣವನ್ನು ಒದಗಿಸುತ್ತಾ ಬಂದಿದ್ದೇವೆ. ಸುಮಾರು 38 ವರ್ಷಗಳ ಹಿಂದೆ ಕೊಣಾಜೆ ಗ್ರಾಮದ ಗುಟ್ಟುಪಾಲು ಎಂಬಲ್ಲಿ ಯುವಕರ ದೈಹಿಕ ವ್ಯಾಯಾಮಕ್ಕಾಗಿ ಮನೆಯೊಂದರಲ್ಲಿ ಶ್ರೀಯುತ ನರಸಗೌಡ ಅಣ್ಣೇರಪಾಳ್ ಇವರ ಮುಂದಾಳತ್ವದಲ್ಲಿ ಸ್ಥಾಪನೆಯಾದ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆಯು ಯುವಕರನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿತು. ಕಾಲಕ್ರಮೇಣ ಒಂದು ಚಿಕ್ಕದಾದ ಗುಡಿಯಲ್ಲಿ ಶ್ರೀ ರಾಮಾಂಜನೇಯನ್ನು ಆರಾಧಿಸುವ ಮುಖೇನ ಅಲ್ಲಿ ದೇವರ ಪೂಜೆ ಹಾಗೂ ವ್ಯಾಯಾಮಕ್ಕೆ ಆದ್ಯತೆಯನ್ನು ನೀಡಲಾಯಿತು. ಅದೇ ಆ ರೀತಿ ಆರಂಭದಲ್ಲಿ ಗುರುಗಳ ಮಾರ್ಗದರ್ಶನದೊಂದಿಗೆ ತಾಲೀಮಿ ಅಭ್ಯಾಸ ಕೂಡ ನಡೆಯುತ್ತಿದ್ದು, ಅನಂತರ ಸ್ವಂತ ಕಟ್ಟಡದ ಅನಿವಾರ್ಯತೆಯನ್ನು ಮನಗಂಡ ಯುವ ಸದಸ್ಯರು ಬಹಳ ಶ್ರಮವಹಿಸಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದರು. ಹೀಗೆ ನಿರ್ಮಾಣಗೊಂಡ ಕಟ್ಟಡವು ದಿನಾಂಕ 28/2/2008 ಉದ್ಘಾಟನೆಗೊಂಡಿತು. ನಮ್ಮ ಸಂಸ್ಥೆಯ ಹೆಸರನ್ನು ರಾಮಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟರ್ ಗುಡ್ಡುಪಾಲ್ ಕೊಣಾಜೆ ಎನ್ನುವ ನಾಮಧೇಯದೊಂದಿಗೆ ದಿನಾಂಕ 15/7/2015 ಕರ್ನಾಟಕ ಸರ್ಕಾರ ಸೊಸೈಟಿ ಕಾಯ್ದೆ ಅನ್ವಯ ನೋಂದಣಿ ಕೂಡ ಮಾಡಲಾಗಿದೆ. ನಮ್ಮ ಸಂಸ್ಥೆಯು ಅನೇಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಕಾಲಕ್ರಮೇಣ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯ ದೃಷ್ಟಿಯಿಂದ ಉಚಿತ ಮನೆಪಾಠ ಯೋಜನೆ ಪ್ರಾರಂಭಿಸಲಾಯಿತು. ಈ ಯೋಜನೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಲಾಯಿತು. ಈ ಯೋಜನೆ ಬಂದಾಗ ಕಾಲ ವಿಳಂಬ ಮಾಡದೆ ಈ ಊರಿನ ಮನೆಯವರನ್ನು ಸಂಪರ್ಕಿಸಿದಾಗ ಉತ್ತಮ ಸ್ಪಂದನೆ ಕೂಡ ದೊರೆಯಿತು. ದಿನಾಂಕ 10/10/2010 ಶುಭ ಮುಹೂರ್ತದಲ್ಲಿ ಉಚಿತ ಮನೆಪಾಠವನ್ನು ಆರಂಭಿಸಲಾಯಿತು. ಅನೇಕ ಸಮಸ್ಯೆಗಳನ್ನು ಎದುರಿಸಿದರೂ ಅಂದಿನಿಂದ ಇಂದಿನವರೆಗೆ ಯಾವುದೇ ಅಡಚಣೆ ಇಲ್ಲದೆ ಮನೆಪಾಠ ಮುಂದುವರಿಯುತ್ತಿರುವುದು ಸಂತೋಷದ ವಿಚಾರ. ಮುಂದೆ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ಹಂಬಲ ನಮ್ಮಲ್ಲಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮುಂದೆಯೂ ಇರಲಿ ಎಂದು ಆಶಿಸುತ್ತೇವೆ. ನಮ್ಮ ಸಂಘವು ಧಾರ್ಮಿಕವಾಗಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದ್ದು, ಧಾರ್ಮಿಕ ಕಾರ್ಯಕ್ರಮಗಳಾಗಿ ಹನುಮಾನ್ ಜಯಂತಿ, ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ, ರಕ್ಷಾಬಂಧನ ಕಾರ್ಯಕ್ರಮ, ಆಯುಧ ಪೂಜೆ, ಧಾರ್ಮಿಕ ಸಂಸ್ಕಾರಕ್ಕಾಗಿ ಭಜನಾ ತರಬೇತಿ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಶೈಕ್ಷಣಿಕ ಕಾರ್ಯಕ್ರಮಗಳಾಗಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ, ಉಚಿತ ಪುಸ್ತಕ ವಿತರಣೆ, ಪ್ರತಿಭಾ ಪುರಸ್ಕಾರ, SLC ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ, ಅದಲ್ಲದೆ ತರಬೇತಿ ಕಾರ್ಯಕ್ರಮಗಳಾದ ಕಂಪ್ಯೂಟರ್ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಈ ಸಂಸ್ಥೆಯ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸಮಾಜದ ಉನ್ನತಿಗೆ ಆದ್ಯತೆಯನ್ನು ನೀಡಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಒಂದಾದ ಶ್ರಮದಾನವು ಕೂಡ ಈ ಸಂಸ್ಥೆಯ ಮುಖ್ಯ ಭಾಗವಾಗಿದೆ. ಬಡವರ
ಬಡವರ ಕುಟುಂಬದ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಸಂಘದ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಸಹಕಾರವನ್ನು ನೀಡುತ್ತಿದ್ದು ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಹೇಳುವುದಾದರೆ ಅಣ್ಣೇರ್ಪಾಲ್ ಪರಿಸರದ ಶ್ರೀ ದೇವಪ್ಪಗೌಡ ಇವರ ಮನೆ ಧರೆಗುಳಿದ ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರು ಅವರ ಮನೆಯ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಸಹಾಯ ಹಸ್ತ ನೀಡಿರುವುದನ್ನು ನೆನಪಿಸಿಕೊಳ್ಳಬಹುದಾಗಿದೆ. ಪಟ್ಲ ಫೌಂಡೇಶನ್ನ ಸಂಚಾಲಕರಾದ ಯಕ್ಷ ಧ್ರುವ ಸತೀಶ್ ಪಟ್ಲ ಇವರ ಸಹಕಾರದೊಂದಿಗೆ ಈ ಮನೆಗೆ ಸಹಾಯಧನ ದೊರೆತಿರುವುದರಿಂದ ಪಟ್ಲ ಫೌಂಡೇಶನ್ನ ಕನಸಿನ ಮನೆ ಯೋಜನೆಯಾದ ಬಡವರ ಮನೆ ನಿರ್ಮಾಣದ ಪ್ರಥಮ ಮನೆ ಈ ಪರಿಸರದಲ್ಲಿ ನಿರ್ಮಾಣಗೊಂಡಿರುವುದು ನಮಗೆಲ್ಲರೂ ಸಂತೋಷ ನೀಡಿದ ವಿಚಾರವಾಗಿದೆ. ಇವರು ನೀಡಿದ ಆರ್ಥಿಕ ಸಹಕಾರದ ಜೊತೆಗೆ ನಮ್ಮ ಶಾಲೆಯ ಸದಸ್ಯರು ಈ ಮನೆಯ ಪೂರ್ಣ ಜವಾಬ್ದಾರಿಯನ್ನು ವಹಿಸಿ ನೆಲಸಮ ಮಾಡುವ ಕೆಲಸ, ತಲಪಾಯ ಕೆಲಸ, ಕಾಂಕ್ರೀಟ್ ಕೆಲಸ, ಗಾರೆ ಕೆಲಸ ಇತ್ಯಾದಿಗಳನ್ನು ಶ್ರಮದಾನದ ಮೂಲಕ ಮಾಡಿ ಅವರಿಗೆ ಮನೆ ನಿರ್ಮಾಣ ಮಾಡುವುದಕ್ಕೆ ಸಹಕಾರವನ್ನು ನೀಡಿದ್ದನ್ನು ನಾವು ಸ್ಮರಿಸಿಕೊಳ್ಳಬಹುದಾಗಿದೆ. ಅದಲ್ಲದೆ ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ ಶಾರದಾನಗರ ಕೊಣಾಜೆ ಇಲ್ಲಿನ ಸದಸ್ಯರು ಕೂಡ ಈ ಮನೆಯ ಶ್ರಮದಾನದಲ್ಲಿ ಸಹಕರಿಸುತ್ತಾರೆ. ಕೈ ಸೇರಿದರೆ ಚಪ್ಪಾಳೆ ಎನ್ನುವ ರೀತಿಯಲ್ಲಿ ಎಲ್ಲರೂ ಜೊತೆಗೂಡಿ ಶ್ರೀ ದೇವಪ್ಪಗೌಡ ಇವರಿಗೆ ನೂತನ ಮನೆಯ ನಿರ್ಮಾಣಗೊಂಡು ದಿನಾಂಕ 25/12/2017 ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ಈ ಒಂದು ಮನೆಯ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿರುವಂಥ ಪಟ್ಲ ಫೌಂಡೇಶನ್ನ ಸಂಚಾಲಕರಾದ ಯಕ್ಷಧ್ರುವ ಶ್ರೀತ ಸತೀಶ್ ಪಟ್ಲ ಇವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಅಲ್ಲದೆ ಇತರ ಮನೆಯ ನಿರ್ಮಾಣ ಕಾರ್ಯದಲ್ಲಿಯೂ ನಮ್ಮ ಶಾಲೆಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಸಹಕಾರವನ್ನು ನೀಡುತ್ತಿದ್ದಾರೆ. ಅದಲ್ಲದೆ ಸಾರ್ವಜನಿಕ ದಾರಿ, ಸಾರ್ವಜನಿಕ ರಸ್ತೆ ಹದಗೆಟ್ಟ ಸಂದರ್ಭದಲ್ಲಿ ನಮ್ಮ ಶಾಲೆಯ ಸದಸ್ಯರು ಶ್ರಮದಾನದ ಮೂಲಕ ಸಹಕರಿಸುವುದನ್ನು ನೆನಪಿಸಿಕೊಳ್ಳಬಹುದಾಗಿದೆ. ಇಷ್ಟು ಮಾತ್ರವಲ್ಲದೆ ಸಾಮಾಜಿಕ ಕಲೆಯನ್ನು ಹೊಂದಿರುವಂಥ ನಮ್ಮ ಸಂಸ್ಥೆಯು ಹಲವಾರು ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು ವಿದ್ಯೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿದ್ಯಾನಿಧಿಯ ಮೂಲಕ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು, ಆರೋಗ್ಯ ವಿಮಾ ಯೋಜನೆ ಸೌಲಭ್ಯಗಳ ಮಾಹಿತಿ ಮತ್ತು ಸಂಪೂರ್ಣ ಸುರಕ್ಷಾ ಕಾರ್ಡ್ ವಿತರಣೆ, ಅನಾರೋಗ್ಯ ಮತ್ತು ಇತರ ಸಂದರ್ಭಗಳಲ್ಲಿ ಅಶಕ್ತರಿಗೆ ಆರ್ಥಿಕ ನೆರವು, ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ, ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಪಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೇವಾ ಶಿಬಿರಗಳ ಆಯೋಜನೆ ಇತ್ಯಾದಿ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಸಂಘದ ಸದಸ್ಯರು ವಿದ್ಯಾರ್ಥಿಗಳು ಸಹಕಾರವನ್ನು ನೀಡುತ್ತಿದ್ದಾರೆ. ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿ ಸ್ವಾತಂತ್ರ್ಯ ದಿನಾಚರಣೆ, ಸ್ವಾಮಿ ವಿವೇಕಾನಂದ ಜಯಂತಿ, ಯೋಗ ಅಭ್ಯಾಸ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸಲು ಕಬಡ್ಡಿ ಪಂದ್ಯಾಟ, ಖೋ ಖೋ ಸ್ಪರ್ಧೆ ಹಾಗೂ ವಾರ್ಷಿಕವಾಗಿ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿಕೊಂಡು ಬಂದಿರುತ್ತೇವೆ. ಮಕ್ಕಳಿಗೆ ಕೇವಲ ಶಿಕ್ಷಣವಿದ್ದರೆ ಮಾತ್ರ ಸಾಲದು, ಬದಲಾಗಿ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ಆಸಕ್ತಿ ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಮಕ್ಕಳ ಕಲಿಕೆಗೆ ಪೂರಕವಾಗಿ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆಗಳನ್ನು ಏರ್ಪಡಿಸಿರುತ್ತೇವೆ. ಅದಲ್ಲದೆ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನೃತ್ಯ ತರಬೇತಿ, ಶಾಸನ ತರಬೇತಿಗಳನ್ನು ನೀಡುತ್ತಿದ್ದೇವೆ. ನಮ್ಮ ಸಂಘದ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ವಾರ್ಷಿಕ ಶೈಕ್ಷಣಿಕ ಪ್ರವಾಸವನ್ನು ಕೂಡ ಹಮ್ಮಿಕೊಂಡು ಬಂದಿರುತ್ತೇವೆ. ಅದಲ್ಲದೆ ವನಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಬಂದಿರುತ್ತೇವೆ. ಇಷ್ಟು ಮಾತ್ರವಲ್ಲದೆ ವಿಶೇಷವಾಗಿ ಸುಮಾರು 3 ಎಕರೆ ಅಡಿಯಲ್ಲಿ ಬಿದ್ದಿರುವ ಗದ್ದೆಗಳಲ್ಲಿ ಕೃಷಿ ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿ ಈ ಕಾರ್ಯವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ನಾವು ಬೆಳೆದ ಭತ್ತದ ವೈಹುಲ್ಲನ್ನು ಗೋವುಗಳ ಮೇವಿಗಾಗಿ ಗೋವಾನೇತ್ರಾಶ್ರಯ ಟ್ರಸ್ಟ್ ಪಜೂರು ಹಾಗೂ ಇತರ ಸ್ಥಳೀಯ ಗೋವುಗಳಿಗೆ ಮೇವಿಗಾಗಿ ಬೈಹುಲ್ಲನ್ನು ನೀಡಿರುತ್ತೇವೆ. ಇವಿಷ್ಟು ನಮ್ಮ ಸಂಘದ ವತಿಯಿಂದ ನಡೆಯುವ ಚಟುವಟಿಕೆಗಳಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದ ಎಲ್ಲ ಅತಿಥಿ ಗಣ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಅದಲ್ಲದೆ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಈ ಊರಿನ ಹಿರಿಯರು, ನಾಗರಿಕರ ಬಂಧುಗಳು ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಕೂಡ ಇಂತಹ ಸಹಕಾರ ಈ ಸಂಸ್ಥೆಯ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಅದಲ್ಲದೆ ನಮ್ಮ ಸಂಘದ ಅಭಿವೃದ್ಧಿಯಲ್ಲಿ ಕಳೆದ 16 ವರ್ಷಗಳಿಂದ ಕೊಡುಗೈ ದಾನಿಗಳಾಗಿ ಸಹಕರಿಸಿದವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸನ್ಮಾನ ಗೌರವ. ಸಾಧಕರೇ, ಬಂಟ್ವಾಳ ತಾಲೂಕು ಕೊಲ್ನಾಡು ಗ್ರಾಮದ ಪ್ರತಿಷ್ಠಿತ ಬಂಟ ಮನೆತನದ ಕುಲಾಲ್ ಇಲ್ಲಿ ದಿವಂಗತ ವಿಠಲ ರೈ ಹಾಗೂ ದಿವಂಗತ ಸುಂದರಿ ವಿ ರೈ ಅವರ ಹಿರಿಯ ಮಗನಾಗಿ ಜನಿಸಿದ ತಾವು ಅಲದಂಗಡಿ ಗುತ್ತು ಸ್ವರ್ಣಲತಾ ಆರ್ ರೈ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸ್ವಸ್ತಿಕಾ ರೈ ಎಂಬ ಏಕೈಕ ಪುತ್ರಿಯನ್ನು ಪಡೆದ ಸದ್ಗೃಹಸ್ಥರು. ಕುಲಾಲು ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಮಂಗಳೂರು ಕೆನರಾ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಮಂಗಳೂರು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ BEd ಪದವಿಯನ್ನು ಪಡೆದ ಓರ್ವ ಪದವೀಧರರು ಮಾತ್ರವಲ್ಲದೆ ಅತ್ಯುತ್ತಮ ಅಧ್ಯಾಪಕರು ಎನಿಸಿಕೊಂಡಿರುವಿರಿ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಲದಲ್ಲಿ ಕಳೆದ 35 ಸಂವತ್ಸರಗಳ ಸುದೀರ್ಘ ಸೇವೆ ಸಲ್ಲಿಸಿ ಗ್ರಾಮೀಣ ಪ್ರದೇಶದ ಹರೇಕಲ ವಿದ್ಯಾಸಂಸ್ಥೆಯನ್ನು ಜಿಲ್ಲೆ, ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಉತ್ತಮ ವಿದ್ಯಾಸಂಸ್ಥೆಯನ್ನಾಗಿಸಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಕೊಣಾಜೆ ಗ್ರಾಮದ ಕಲ್ಲಿಮಾರು ಪ್ರದೇಶದಲ್ಲಿ ವಾಸ್ತವ್ಯ ಇರುವ ತಾವು ಗ್ರಾಮದ ಪ್ರಧಾನ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಗ್ರಾಮದ ಬಹುಸಂಖ್ಯೆಯ ನಾಗರಿಕರ ಮಕ್ಕಳ ಗುರುವಾಗಿ ಮಾರ್ಗದರ್ಶನ ನೀಡುವವರು. ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಈ ಹಿಂದೆ JCI ಮಂಗಲ ಗಂಗೋತ್ರಿ ಸ್ಥಾಪಕ ಅಧ್ಯಕ್ಷರಾಗಿ ಅನೇಕ ಜನೋಪಯೋಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಆಗಿನ JC ರಾಷ್ಟ್ರಾಧ್ಯಕ್ಷರಿಂದ ಚಿನ್ನದ ಪದಕ ಪಡೆದುಕೊಂಡವರು. ಮಂಗಲ ಗಂಗೋತ್ರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಮಾತ್ರವಲ್ಲದೆ ಕ್ಲಬ್ನ ಪ್ರಮುಖ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಸೇವೆ ಸಲ್ಲಿಸಿದ ಅನುಭವ ನಿಮ್ಮದಾಗಿದೆ. ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾಗಿ ಮಾತ್ರವಲ್ಲದೆ ಸಪ್ತಸ್ವರ ಕಲಾ ತಂಡದ ಗೌರವ ಸಲಹೆಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವವರು. ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ಪಾಲಿಸಿಕೊಂಡು ಬಂದ ತಾವು ಎಲ್ಲ ಜಾತಿ ಧರ್ಮದ ಜನಗಳಿಗೆ ಅತ್ಯಂತ ಗೌರವಿತ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿರುವವರು ಎಂಬುದು ವಿಶೇಷವಾಗಿದೆ. ಓರ್ವ ಪ್ರತಿಭಾನ್ವಿತ ವ್ಯಕ್ತಿಯಾಗಿರುವ ತಾವು ಮಾತುಗಾರರು, ಕಾರ್ಯಕ್ರಮ ನಿರ್ವಾಹಕರು, ಆಕಾಶವಾಣಿ ಕಲಾವಿದರಾಗಿ ಚಿಂತನ, ಭಾಷಣ ಮತ್ತು ರಾಜ್ಯ ಮಟ್ಟದ ಬಾಂಧನಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವವರು. ಓರ್ವ ಲೇಖಕರಾಗಿರುವ ತಾವು ಕೆಲವು ಪತ್ರಿಕೆಗಳಿಗೆ ಲೇಖನ ನೀಡುತ್ತಿರುವವರು. ಉತ್ತಮ ತರಬೇತುದಾರರಾಗಿ ಶಿಕ್ಷಕರಿಗೆ ಮತ್ತು ಕೆಲವು ಸಂಘಟನೆಗಳ ಸದಸ್ಯರುಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಾಹಿತಿ ನೀಡುತ್ತಿರುವವರು. ಇದೀಗ ಓರ್ವ ಉತ್ತಮ ಶಿಕ್ಷಕನಾಗಿಯೂ ಗುರುತಿಸಲ್ಪಟ್ಟಿರುವುದು ಗಮನಾರ್ಹ. ಜಿಲ್ಲೆ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡು ತಾವು ಸಾಧನಶೀಲ ಪ್ರಶಸ್ತಿ ಪುರಸ್ಕೃತರು. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳಿಂದ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿಗಳನ್ನು ಪಡೆದುಕೊಂಡವರು. ಇದೀಗ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆಯ ಪರವಾಗಿ ಸನ್ಮಾನ ಗೌರವ ಪಡೆಯುತ್ತಿರುವುದು ನಿಮ್ಮ ಸೌಭಾಗ್ಯವೇ ಸರಿ. ನಿಮಗೆ ಶ್ರೀ ಆಂಜನೇಯ ಹಾಗೂ ಮಹಾದೇವಿ ಆಯುಷ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲೆಂದು ನಮ್ಮೆಲ್ಲರ ಆರೈಕೆಯಾಗಿದೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆ ಗುಡ್ಡುಪಾಲ್ ಕೊಣಾಜೆ ಅಧ್ಯಕ್ಷ. ಆದರೆ ನಿನ್ನ ಬಳಿ ಇರುವ ವಿದ್ಯೆ ಎಂಬ ಸಂಪತ್ತು ಮಾತ್ರ ಹಂಚಿಕೊಂಡಷ್ಟು ವೃದ್ಧಿಸುತ್ತದೆ ಮತ್ತು ಗೋಪ್ಯವಾಗಿ ಇಟ್ಟಷ್ಟು ಕ್ಷೀಣಿಸುತ್ತದೆ ಎಂಬ ಮಾತಿನಂತೆ ಶ್ರೀಯುತ ಪುರುಷೋತ್ತಮ ಬಿ ಎಂಬ ನಾಮಧೇಯವನ್ನು ಹೊಂದಿರುವ ತಾವು ಕಕ್ಕೆಪದವಿನಲ್ಲಿ ವಾಸಿಸಿರುವ ಶ್ರೀಯುತ ದಂಬಯ್ಯ ಪೂಜಾರಿ ಮತ್ತು ಇಂದಿರಾ ಇವರ ಮಗನಾಗಿ ಜನಿಸಿ ಯಕ್ಷಗಾನ ಮತ್ತು ನಾಟಕದಲ್ಲಿ ಆಸಕ್ತಿಯನ್ನು ವಹಿಸಿ ಯಕ್ಷಗಾನದಲ್ಲಿ ಪುಂಡುವೇಷ ಮತ್ತು 50ಕ್ಕೂ ಮಿಕ್ಕಿ ಪ್ರದರ್ಶನಗಳನ್ನು ನೀಡಿದ ತಾವು ವೈಯಕ್ತಿಕ ಉತ್ತಮ ಕಲಾವಿದನಾಗಿ ಗುರುತಿಸಿಕೊಂಡಿದ್ದೀರಿ. ಪುತ್ತೂರಿನ ಬೊಳ್ಳಿಬೊಲ್ಪು ತಂಡದ ಕಲಾವಿದನಾಗಿಯೂ ಕಾರ್ಯನಿರ್ವಹಿಸಿದ್ದೀರಿ.
ಕಲರ್ಸ್ ಕನ್ನಡ ವಾಹಿನಿಯ ಸೂಪರ್ ಮಿನಿಟ್ ರಿಯಾಲಿಟಿ ಶೋನಲ್ಲಿ ವಿಜೇತರಾದ ತಾವು V4 ಚಾನಲ್ ಮಂಗಳೂರಿನ ಕಾಮಿಡಿ ಪ್ರೀಮಿಯರ್ ಲೀಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಅದಲ್ಲದೆ ಪ್ರಾಸನಗಳ ತರಬೇತಿಯನ್ನು ನೀಡುವ ಮೂಲಕ ಜನರ ಮನ್ನಣೆಗೆ ಪಾತ್ರರಾಗಿದ್ದೀರಿ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ದ್ವಿತೀಯ ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನು ಮಾಡುತ್ತಿರುವ ತಾವು ಈ ಬಾರಿಯ ವಾರ್ಷಿಕೋತ್ಸವಕ್ಕೆ ಕೊನಾಜಿ ಗ್ರಾಮದ ಗುಡ್ಡುಪಾಲ್ ಪರಿಸರದಲ್ಲಿರುವ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆಯ ಮಕ್ಕಳಿಗೆ ಪ್ರಾಸನಗಳನ್ನು ಕಲಿಸುವುದರ ಮೂಲಕ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ತಮಗಿದು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮತ್ತು ಸ್ವಲ್ಪ ಕಲ್ಪಾದ ಪರಂದುಲ್ಲೇರು ಅಂಚಿತ್ತಿನ ಶ್ರೀ ಪುರುಷೋತ್ತಮ ಜಿ ಮೇರೆಗೆ ಪರಮ ಪೂಜ್ಯ ಸ್ವಾಮೀಜಿ ಶಾಲು ಪೊದೆತದು ಗೌರವನು ಸಮರ್ಪಿಸ ಒಂದುಲ್ಲೇರು. ಇನ್ನ ತುಂಬುದ ಜೀವನ ಬಾರಿ ಪುರುಳುದ ಹರ್ಷದ ಕಡಲಾವಡವು ಇರೆಗೆ ದೈವ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸುಖ ಸಂಪತ್ತಿನ ಕೊರಡಬಂದ ದೇವರ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ನಿರ್ದೇಶಕರು, ಡಾಕ್ಟರ್ ದಯಾನಂದ ಪೈ ಬೊಕ್ಕ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಬೇರೆ ಬಿಡುಗಡೆ ಮಲ್ಕೋಡ ಪಂಡದ ಮೇರಡ ಏನೊಂದುಲ್ಲೆ ಪೂರ ಗಣ್ಯರು ಎಟ್ಟು ಕೈ ಸೇರೋಡು ಪಂಡದಿರಡ ವಿನಂತಿ. ಕತ್ತಲೆ ಅನಗ ದೀಪ ಅರಲ್ಪುಂಡಮ್ಮ ಇಲ್ಲಿ ಲಡು ದೀಪ ಅರಲ್ಪುಂಡು ಇತ್ತೆ ದೀಪ ಅರಲ್ಪುಣೆ ಇತ್ತೆ ಶುಚಿವಾಣಿ ಅನ್ಕೊಂತೀನಿ ಇತ್ತಂತೆ ಬದಲಾಗ್ತದೆ ನಮ್ಮಳ ದೀಪ ಪತ್ತವಣ್ಣೆ ಅನ್ಕೊಂಡೆ ಕೈಕೊಂತ ಎಣ್ಣೆ ಹಾಪುಣ ಮುಟ್ಟುಣ ಪಟ್ಟುಣ ಅಂತ ಅಂಚಿಂಚಿತ್ತು ಈ ಪತ್ತಲ್ಲ ಕಡೆಗೆ ಎಲ್ಲೇ ಬಾಲೆ ಹೋದ್ವು ಅವು ಕೈಗೆ ಮಾತ್ರ ಒಂದು ಬರ್ತದೆ. ಅಲ್ಲ ಈ ಭಾಗಕ್ಕೆ ಬಂದಾಗ ಒಂಜಿ ಸುಸಂಸ್ಕೃತ ಸಮಾಜ ನಿರ್ಮಾಣ ಆತ ನಿಂತಕ್ಕೆ ಒಂದೊಂದು ಸಾಕ್ಷಿ ಗುಡ್ಡು ಪಾಲದಕ್ಕಲು ಅಂದ್ಕೊಂಡ್ರೆ ಹೆಂಗೆ ಉಡಲ್ ತಿಂದಿದ್ದು ಬರೋ ಅಪಗದ ಕಾಲೋಡು ಇಲ್ಲಿಲ್ಲಡೆ ವಿದ್ಯೆ ಕಲ್ಪ ಒಂದೊಂದು ಅಲ್ಪ ಮನೆಯಲ್ಲಿ ವಿದ್ಯೆ ಅಂತ ಬಹುಶಃ ಎಡ್ಡೆ ಮೆಚ್ಚುಗೆ ದೃಶ್ಯ ಕಲಿಸತ್ತಿಡೆ ಬರ್ತೈತೆ ಇಲ್ಲ ಸಮರ್ಪಣೆ ಅನಗ ಲಕ್ಷಧ್ರುವ ಫೌಂಡೇಶನ್ ದಾಖಲೆ ಸಮರ್ಪಣೆ ಮಂತನಂತ ಇಲ್ಲದ ಸಹಾಯದ ಬಗ್ಗೆ ಮಂತನ ಇಲ್ಲದ ಸಮರ್ಪಣೆಗೆ ಅಂತ ಬರ್ತಿತ್ತೆ. ಈ ಬಾಗಡು ಒಂದು ರೀತಿ ಜವಣಿಯರು ಮಾತ್ರ ಒಟ್ಟು ಸೇರೊಂದು ಎಂಕೇಂಡು ಒಂತೆ ಇಲ್ಲುಪ್ಪು ಮಕ್ಕಳನ್ನ ಈ ಬಾಗಡು ಒಂತೆ 14 ಪುಟ ನಾನು ಆತೆ ಆಂಡ ಮುಳೊಂದು ಮಲ್ಲ ಒಂದು ಸಾಧನೆ ಮಾಡ್ತಾರೆ ಮಕ್ಕಳು ವ್ಯಾಯಾಮ ಶಾಲೆದ ಮೂಲಕವಾದ ಜವಣಿಯರು ಮಾತ್ರ ಕೂಟ ಪಾಡೊಂದು ಒಂದು ಎಡ್ಡೆ ಬೆಲೆಗೆ ಒಡ್ಡಂಚಿನ ಎಡ್ಡೆ ಒಂದು ಸಂದರ್ಭ ಅಂತ ಅಂದ್ರೆ ಅಂತೀರಿ ಒಂದೇ ಮನುಷ್ಯನ ಬದುಕಡಿಯಪ್ಪಲ್ಲ ఆయన ಶಾಂತಿ ನೆಮ್ಮದಿಗೆ ಕೊಡೋದು ಬೇತೆ ತಿರುಗೊಂದುಪ್ಪೆ ಊರು ತಿರುಗೊಂದುಪ್ಪೆ అండ్ ఆయన ఉళైతుకున్న ಕೆಲಸನಾಯ ಮಲ್ತಿದೆ ನಿಜವಾಯಿನ ಶಾಂತಿ ನೆಮ್ಮದಿ ಪಿದೆಯತ್ತು ಅವು ఆయన ಉಡಲ್ಡುಂಡು ಒಂದು ತೊಳ್ಪತ್ತು ಕೊಟ್ಟುನ ದೇವರಿ ಏರು ಕೇಂದ್ರ ಹನುಮಂತ ದೇವಿ ಇನ್ನು ಉಳಾಯಿ ಇನಿ ಎಡ್ಡೆ ಒಂದು ಪುದರದಿ ಒಂದು ರಾಮಾಂಜನೇಯ ಅಂತ ಇದರೊಟ್ಟಿಗೆ ಇನಿ ಪತ್ತೆತ್ತ ಸಂಭ್ರಮದ ಒಂದು ಎಡ್ಡೆ ಒಂದು ಸಂಗ್ರಹ ಯೋಗ್ಯವಾಯಿನ ಒಂದು ಸಾಕೇತ ಎಂತಿನ ಪುದಾರ ಒಂದು ಪುದಾರದ ಬಗ್ಗೆ ಕೇಂದ್ರಿತ್ತೇವೆ ಎಡ್ಡೆ ಪುದಾರ ಆಯ್ಕೆ ಅಂತಾರೆ ನಿಮ್ಗೆ ಭಾರಿ ಸಂತೋಷ ಆಗ್ತಾನೆ ಒಂದು ರಾಮಗಳ ಸಾಕೇತಗಳು ಒಂದು ಭಾರಿ ಸಂಬಂಧ ಸಾಕೇತ ಪುರವಾಸ ಅಂದ ಹಾಗೆ ಪುದರೆ ಉಂಟು ಅವೇನು ಅರಮನೆ ಎಲ್ಲ ಅಂದು ಅಯೋಧ್ಯದ ಬಗ್ಗೆ ಇತ್ತು ಪಾತಿರೋಳಿ ಮಸ್ತ್ ವಿಚಾರಗಳುಂಟು ಏನು ಬಣ್ಣಗಳಂತ ತಡ ಆಗ್ತಾನೆ ಕೋಣಗಳಂತೆ ಬೇಗ ಪೋಯಿರೋದು ನಂಚಾರು ಮಾತ್ರ ಒಂತೆ ಒತ್ತಡ ಬಂತೊಂದಿಲ್ಲ ಎಲ್ಲ ತಪ್ಪು ತೆರೆಯೊಡ್ಚಿ ಇನಿ ಈ ಭಾಗದ ಜನಕ್ಕೆ ಮುಗ್ಧತೆನೆ ಅಂತೂ ಮುಲ್ಪ ಮುಖಂಡೆತ್ತು ನಂಚಿನ ಪ್ರೀತಿ ವಿಶ್ವಾಸ ಅಂದರೆ ಮಾತಾಡ್ತು ಒಂದು ಮುಗ್ಧತೆ ಒಂದು ರೀತಿ ನಿಜವಾಯಿನ ಒಂದು ಮೂಲ ಭಕ್ತಿ ಪರವಶಾಪಣಂಚಿನ ಸಂದರ್ಭ ಅಲ್ಲ ಅಂದು ಆಕೆ ಒಂದು ರೀತಿ ಮೆಚ್ಚುಗೆ ಉಂಟು ಮುಲ್ಪ ಏನು ಬಣ್ಣ ಕಂಡದ ಪುಣ್ಯ ನಡಕ್ಕೆ ಒಂದು ಬರೋದು ಮಾರ್ಗಡ್ಡ ಪಾಸ್ ಆಗ್ತಾನೆ ಮುಲ್ಪ ನಿಜವಾದ ಒಳ್ಳೆ ಕಂಡದ ಪುಣ್ಯ ಬಣ್ಣಗ ಅಂಚಿನ ಕಂಡಗಳು ತೋಲಿಂದು ಭಾರಿ ಎಡ್ಡೆ ಒಂದು ವಾತಾವರಣ ಉಂಟು ಮುಲ್ಪ ಒಂದು ಗುಡ್ಡು ಪಾಲ ತರಿಸತ್ತಿ ನಾನು ಬತ್ತು ಪುನಃ ಪಂಡದಿತ್ತೇನೆ ಪುಡರ ನೆನಪು ಪಂಡು ಒಂದು ನಿಜವಾಯಿನ ಇಂಗ್ಲೀಷಿದ ಗುಡ್ಡು ಪಾಲು ಪಂಡರೆ ಇಂಕ ಸಂತೋಷ ಆಗ್ತದೆ ಎಡ್ಡೆ ಇಂಗ್ಲೀಷಿದ ಗುಡ್ ಪಾಲು ಎಡೆ ಒಪ್ಪುಂಡು ಅಂತಿನ ಜನಕ್ಕಳು ಎಡ್ಡೆ ಉಡಾದ ಜನಕ್ಕಳು ನೀಕ್ಲು ಎಪ್ಪಿನ ಎಳೆದಾದ ಆ ಪುದಾರಗ ಒಪ್ಪುಂಡು ಒಂದು ಅಂತ ತೆರೆಯುಂಡೆ ಒಬ್ಬೇ ರೀತಿ ಪನ್ನಡಿ ಇದೆ ಪುದಾರೆ ಅಂಡ್ ಯಾನ ಇನ್ನು ಅಂಚೆ ಸ್ಟೇಷನ್ ಮಲ್ತೊಂಡೆ
ಇನ್ನು ಈ ಭಾಗಗಳು ಒಂದು ರೀತಿಯಲ್ಲಿ ವ್ಯಾಯಾಮ ಅಂದು ಒಂದು ಶಾರೀರಿಕವಾದ ಆದಿ ವ್ಯಾಧಿ ಅಂದರೆ 2 ಶಬ್ದಗಳಿಲ್ಲ. ಒಂದು ಮನಸ್ಸಿಗೆ ಸಂಬಂಧಪಟ್ಟ ಒಂದು ಶರೀರಕ್ಕೆ ಸಂಬಂಧಪಟ್ಟ ರಡ್ಡಕ್ಕೆ ನನಗೆ ಖಂಡಿತವಾದಲ್ಲ ವ್ಯಾಯಾಮ ಬೋಡು, ಶಾರೀರಿಕವಾದಲ ಬೋಡು, ಮಾನಸಿಕವಾದಲ ಬೋಡು. ಸಮಾಜದ ಸ್ವಾಸ್ಥ್ಯ ಕಾಪನ ಸಂಗತಿಗಳು ಐಟು ಉಂಟು. ಇನ್ನು ರಾಮ ಬೊಕ ಹನುಮ ಭಾರಿ ಆದರ್ಶವಾದ ವಿಷಯಗಳು. ಪಣವು ನಡಪಡು ಅಂಡ ರಡ್ಡ ಮೇಲೆ ಪೋಡಿಗೆ ಐ ಕಿಂಗ್ ಲೆಟರ್ ಒಂದು ಉಂಟು. ಆಪದ ಮೇಲೆ ಐಪದ ಮೇಲೆ ಬರವಳ ಮುದ್ದಿಲ್ಲ ರಡ್ಡಿತ್ತಿನ ಸಂಗತಿಗಳುಲ್ಲ. ಅವು ಪಣವು ನಡಪೆರೆಗೆ ಯಾರು ನಮ್ಮ ಬದುಕು ನಡಪೆರೆ ರಾಮೆಲ ಬೋಡು, ಹನುಮಂತೆಲ ಬೋಡು. ರಾಮಾಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ರಾಮ ಅಂತ ಪಂಡೇರು ದುಂಬುಡೋರಿ ಬೇಡದ ಅನೆವಂತ ಎಂದ ಮಾತ ಬಡದಿನ ಪಾತ್ರೆಕ್ಕೆ ಇನ್ನೊಂದು ಮಂಡೆ ಹಾಕಿದ ಮಾತ ಏರನ್ನ ಇತನ ಹೋಯ್ತು ಅಂದ್ಬೋದು ಬಡದಿನ ಕೈ ಕೊರ್ಕೊಂಡು ದಾ ಎಂಚಿನ ಒಡಿ ಮಾಡ್ಕೊಂಡು ಏರು ಪೂಜೆ ತೆಗ್ಗಿನಕ್ಲ ಮಂಡೆ ಹಾಕಿ ನೆಂದೆ ಲೆಕ್ಕ ಕೊರ್ಲೇನು. ಒಂದು ದಿನ ಋಷಿಗಳು ಬರ್ತೇವೆ. ಸಪ್ತ ಋಷಿಗಳು ಬಣ್ಣಗ ಆರನ ಇದುಳು ತುಣಗಾರ ಉಂಟು ಅಂತೇಳಿ ಕೈಟ ಕಮಂಡಲನ್ನು ಕೊಂಚುಂಡು ದಾಲಾರಡೆ ಸುತ್ತರೆ ಕೊರ್ಲೆ ಏನು ಮಾಡಿ ಜೀಲ ಬುಡ್ಪಿದ್ದೀನಿ ನಾನು ಇದು ದಾಲ ನೀಕು ಪ್ರಯೋಜನ ಎಂಚು ಮಾರೆ ನೆಟ್ಟಿ ಅನ್ಕೊಳ್ಳು ನಂಗೆ ಆಸನಪ್ಪನು ಬೊಕೊಂದು ಕೈಟ ಕಮಂಡಲು ಉಂಟು ನೆಡಕ್ಕೆ ನಿಕ್ಕ ದಾಲ ಪ್ರಯೋಜನ ಇದೆ. ಅವು ಎಂಚಿನ ಅಂದ್ರೆ ಎಂಡಕ್ಕೆ ಎನೆರೆಜ್ಜಿ ಎನ್ನ ಬೊಡೆದು ಪಂತಲ್ಲ ಮಂಡೆ ಹಾಕಿದ್ಕೊಂಡವಳು ಎಂಚಲ ಅಂಚ ಮನಸ್ಸಿಗೆ ಅಲ್ಪ ಫೋನಾಗ ಆರು ತಡೆತೇನೆ ಒಂದು ತೂಲ ಈ ಕೆಲಸ ಮಲ್ಪನೆ ಒಂದು ಎಡ್ಡೆ ಕೆಲಸ ಮಲ್ಪ ಅಂತ ತೋಳಿನು ಅಂಡ್ ಎಡ್ಡೆ ತಿಪ್ಪಿರೋಡು ಒಂಜಿ ಆಳು ಉಂಟು ಮಲ್ಲ ಮಟ್ಟಡಿ ಯೋಚನೆ ಮಲ್ಪಲ ನೆತ್ತ ಬಗ್ಗೆ ದಾದಾಂದಿಕೆ ಎನ್ನಾಗ ಈ ಮಲ್ಪನ ಕರ್ಮ ಐತ ಪಿರೌಡು ಒಂಜಿ ಪಾಪದ ಲೇಪಗಳುಂಡು ಈ ಬಡಿದ್ರೆ ಕೇಂದ್ರ ಬರಡು ಈತೆ ಎಡ್ಡೆ ಕೆಲಸ ನೀ ಮಲ್ಪ ಬಡಿದು ಪಂಡಲನ್ನು ಮಲ್ಪ ಪೋಪ ಅಂಡ ತೊಂದರೆ ಮಲ್ಪು ಅಡ್ಡಿಜ್ಜಿ ಮಲ್ಪೊಂದು ಆಂಡಲ ಒಂಜಿ ಯೋಚನೆ ಮಲ್ಪೊಡಿ ಬಡಿದಿಡೋರ ಕೇಂದ್ರ ಬರಡು ಇನ್ನು ಮಲ್ಪನ ಕಾರಡು ನಿಕ್ಲಿಗೆ ಮತ್ತು ಪಾಲು ಉಂಡತ್ತ ಒಂದೊಂದು ಪಾಪದ ಕೆಲಸ ಆಪುನಿಗೆ ನೆಟ್ಟಲ ಪಾಲು ಉಂಡ ಅಂತ ಕೇಂದ್ರ ಬರಡು ಒಂತ ತರೆಗಿರಿಮಿ ಎಂಬಿ ಅಂತ ಅಂದು ಪಂಪುಣೆ ಅಂದ ಮೇರೆ ಅನ್ನೊಂದು ಕೇಂದ್ರ ಆವ ಅಂದು ಅಂಡ್ ಧೈರ್ಯ ಮೇರು ವಲ್ತಿರಿ ಎರಡ ಐಕಲ್ತ ಮರತ ಬೂರುನು ಒಯ್ತದೆ ಆ ಬೂರುಡು ಕಟ್ಟುಬಾರ್ದು ಓದು ಕೇಂದ್ರ ಬರ್ಕು ಅಡಮಟ್ಟ ಪೋಂಡ ಜಾಗ್ರತೆ ಎಂದು ಓದು ಬಡಿದ್ರೆ ಮಂಡೆ ಅಂದೆ ಯಾನು ಇದು ಬಂತು ಮಂಡೆ ಹಾಕಿದುಕೊಂಡಪ್ಪ ಏನ ತಿನ್ಪದತ್ತ ಮಾತ ನಿಕ್ಲಿ ಅಂದೆ ತಿನ್ಪ ಇದು ಕೊಣದುಕೊರನೇ ತಿನ್ಪುನು ಅಂಡ ಒಂದೊಂದು ಪಾಪದ ಕೆಲಸ ಅಂತ ತೇರಿನಾಗಲು ಪಣ್ಪೇರು ಅಂಚಾದ ಈ ಪಾಪಡು ನಿಕ್ಲಿಗಿಡಲ್ಲ ಅಂಡ ಪಾಲುಂಡ ಆತು ಕೊಡ್ತಾನಾಗ ಅಲ್ಲಿ ಪಂಡಲಿಗೆ ಅಡಿಗೆ ಮನ್ಪುನಕ್ಲಿಗೆ ಮಾತ್ರ ಕೈಟು ಮಜ್ಜಿ ಹಾಕ್ನೆ ಉಣ್ಪುನಕ್ಲೆ ಕೈಟು ಮಜ್ಜಿ ಹಾಪುಜಿ ಹಿಂದೆ ಪಂಡಲಿಗೆ ಬೇಗ ಅಂಡ ಒಪ್ಪಗ ಕರ್ಮ ಒಂದು ಪಾಪ ಮಾತ್ರ ಎಂಕೆನಾ ಅಂತ ಆಲೋಚನೆ ಅಂಡು ಸೀದಾ ತಿರುಗಿ ಬೋದು ಪಂಡ ಇರು ಪಂಡ ನುದೆಕೊಂಡು ಸರಿ ನೆಕ್ಕು ಪರಿಹಾರ ಆವಡತ್ತ ಒಂದು ಪರಿಮಾರ್ಜನದಲ್ಲ ಮಲ್ಪೋಡತ್ತ ಪಾದ ಭಕ್ತಿ ಬೇರೆ ಕೊಂಚ ಆಶೀರ್ವಾದ ಅಂತ ಈಗ ಆರು ಪಂಡನೆ ನಿಕ್ಕೆ ಎಚ್ಚರಿಕೆ ಅಂಡತ್ತ ಗೇನ ಪುಟ್ಟುಂಡತ್ತ ನಿಕ್ಕು ಗೇನ ಪುಟ್ಟುಂಡ ನೀಕು ಕೊಂಚ ಪಂಪೆ ಸಾಧಿನಿ ಆನು ಈ ಕೆವಿ ಕೊರತಿಗೆ ನೋಡು ಈ ನಿರಂತರವಾದ ರಾಮ 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 ಅಂತ ನೋಡು ಬೇಗ ಉಂಡು ಅವು ಹಿಂಗೆ ಪಣಿಯರ್ನೇ ಬರ್ತಿದ್ದೆ ಹಿಂಗೆ ರಾಲ ಬರ್ತೀನಿ ಮಾಲ ಬರ್ತಿದ್ದಿ ಈಗ ಪಂಡೇರು ಅವು ಇಂಚಿನ ಅವು ಮರ ಹಿಂದಿಂಚಿನ ಮರ ಅವು ಇಂಚಿನ ಮರ 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 ಮರಾಮ ಅವು ಮರ ಬೋದು ರಾಮನೇ ಆಣಿಗೆ ಕಡೆಗೆ ಆತೆತ ರಾಮ ಪಂಡು 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 ಪಂಡುದು ಮೈಟಿ ಇಡೀ ದಾನೇತನ ಕೇಂದ್ರ ಪುಂಚನೆ ಬೀಳುತ್ತನಿಗೆ ಮೇಲಿಗೆ ಐಕ ಬೇಡಗ ದಾನೇಂಡನಿಕೆಂಡ ಪಿದಯ ಬತ್ತದಾನಗ ರಾಮ ನಾಮ ಪಂಡು 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 ಪಂಡುದು ಕಡೆಗೆ ಉದಲು ಪತ್ತುದು ಇತ್ತುಪ್ಪನ ಸಂಗತಿಗಳು ಅದಕ್ಕೆ ವಾಲ್ಮೀಕಿ ಎಂದು ಐ ಪುದರುಂಡು ಆ ಬೇಡನ ರೂಕ್ಷುಂಡ ఆయన ಲೆಪ್ಪೆ ರೂಕ್ಷುಂಡ ಬೇಡ ಎಂದು ಬಕ್ಕದ ಅಲಜ್ಜಿ ఆయన ಪುದರ್ದ ಪಿರೋಡು ಮಸ್ತ್ ಸಂಗತಿಗಳು ಇಲ್ಲ ಯಾನು ಪಂಡೊಂದು ಏನು ಪಂಡ್ರೆಗೆ ಪೋಪುಜಿ ಮಂದಾರ ಕೇಶ ಭಟ್ರು ಭಾರಿ ಪೊರ್ಲು ಬಂಡ್ಪೇರು ಆಯ್ತು ಬಗ್ಗೆ ತುಳುತ ಭಾಷೆಡು ಬರೀತೀರ ಏನು ತುಳುತ ಭಾಷೆಡು ಭಾರಿ ಪೊರ್ಲು ಬರೀತೀರ ಆ ರೀತಿಡು ಆ ಬದಲಾವಣೆ ಹಿಡಿದಾದೆ ಆ ರಾಮಾಯಣ ಒಂಜಿ ಅತ್ಯಮೂಲ್ಯವಾಯಿನ ಒಂಜಿ ಕಾವ್ಯ ಪಿದೈ ಬರೆಯಲಿಗೆ ಸಾಧ್ಯತೆ ಆಗ್ತದೆ ಅವು ಎಂಚೆ ಬರ್ತನಂದಿಕೆ ಎಂಡ ಅಲ್ಪ ಋಷಿಗಳನ್ನ ಸಂಸರ್ಗ ಇರ್ತದೆ ಅನುಗ್ರಹ ಅಂಡು ಆಶೀರ್ವಾದ ಅಂಡು ಐದು ಅವರ ಆತೊಂದು ಪೊರ್ಲುದೊಂದು ಕಾವ್ಯ ಪಿದೈ ಬರೆಯಲಿಗೆ ಸಾಧ್ಯತೆ ಆಗ್ತದೆ ಇನ್ನು ಎಂಟು ತೋಜನ ಅಂಚನೆ ಶಿಕ್ಷಣದ ಬಗ್ಗೆ ಇಟ್ಟು ಪಂಡೇರಿದ್ದೇನೆ ಶಿಕ್ಷಣ ಬೋರ್ಡು ನಮಡ ಇನ್ನು ಎಡ್ಡಲ್ಲಿ ಆದರ್ಶವಾಯಿನ ಶಿಕ್ಷಕರನ್ನೇ ಸನ್ಮಾನ ಮಾಡ್ತೇವೆ ಎಡ್ಡೆ ಆದರ್ಶವಾಯಿನ ಹೆಂಗೆಡ್ಡೆ ಆತ್ಮೀಯರಲ್ಲ ಅಂದ್ರೆ ಕೈತಲ್ದಾರ ಹೆಂಗೆ ಕೈತಲ್ದಾರ ಪಂಡಕ್ಕೇನು ಸಂಬಂಧ ನಂದು ಸಂಬಂಧ ಅದ ಅಂದ್ರೆ ಇನ್ನು ಕೈತಲ್ಕೊಂಡ ಊರ್ದು ಬರೀಟೆ ಪುಣ್ಯ ಆಪದ ಹೆಮ್ಮಿಗೆ ಬಂಡ ಆರ್ನ ಊರು ಬಹುಶಃ ಅತೆ ಕುಳಲ್ ಬಂಡ ಆರ್ನ ಊರು ಅಂಚನೆ ನಾನು ಮುಟ್ಟಿ ಹೊಡೆದು ಪಾತ್ರನೆ ಅಂಡ ಎಡ್ಡೆ ಆತ್ಮೀಯತೆ ಉಂಡು ಈ ಬಗ್ಗೆ ಇಟ್ಲ ಆರೆ ಇಂದು ಸುರುಕು ನೆನಪು ಅಂತಾರೆ ಇಂಚ ಮುಳ್ಳೊಂದು ಇಂಚ ಬರಡು ಇಂಚೊಂಜೊಂದು ಕಾರ್ಯಕ್ರಮ ಸುರುಕು ನೆನಪು ಹಾಕ್ಲೆ ಬರ್ತೀರಿ ಮತ್ತೆ ಒಟ್ಟಿಗೆ ಬೈದೇರು ಎಂಕ್ಲೆ ಎಡ್ಡೆ ಸಂತೋಷ ಆಗ್ತದೆ ಒಂಜಿ ಐಕ್ ಪಂಪೇರು ಒಂಜಿ ಶಿಕ್ಷಕರು ಇದ್ದಂದ್ರೆ ಊರಿನ ಬೂಡೋಡಿಗೆ ಅವಳು ಉಂತೇರೆ ಬಲ್ಲಿಗೆ ಊರು
ದಯಂದಿಕೇನು ಬರ ನಿಕ್ಲಿ ಎಡ್ಡೆ ದಿನದಲ್ಲ ಪಂಡ್ಮಗಳಿತ್ತೇನೆ ಶಿಕ್ಷಕರೇ ಒಂದು ಲೆಕ್ಕ అంటే ఇత్తే ఎడ్డే తినండి పని పర్మిషన్ ఇచ్చి తోలిండు దాని ಹೆಚ್ಚು ಕಮ್ಮಿ ಜೋಗ್ಲೆ ಕಟ್ಟುಕೊಂಡು ಉಳಾಯಿ ಸೀದಾ ಮತ್ತೆ ಭಂಗ ಸುಲಭದ ಅಲತ್ತಿ ಐಕ ಪಿರೋಡು ಕೆಲವು ನಿಯಮಗಳುಂಡು ದಾಯಿಂದ ನಿಯಮಗಳುಂಡು ಅವು ದಾನಿ ಒಪ್ಪಡೆ ಅಂಡ ಶಿಕ್ಷಕರು ಏನ್ಪಂಡ ಐಕ್ ಪಂಡ್ಪೇರು ನಂಗೆ ನಿಜವಾಯಿನ ಒಂಜಿ ಆದರ್ಶ ಶಿಕ್ಷಕ ನೇನೊಂಜಿ ಇಂಚಿನ ಅಂದಕ್ಕೆಂಡ ಐಕ್ ಅನುಭವವೇ ಶಿಕ್ಷಕ ಅನ್ಪಂಡಿ ಅವು ಅನುಭವ ಐಕ್ ಪಂಡ್ಪೇರು ಅನುಭವ ಇಂಪಿನತ ಬಗ್ಗೆ ಪಣ್ಣಾಗ ಸಮಸ್ಯೆಯಿಂದ ನಮಗೆ ಏನಾಗಬಹುದು ಅನುಭವವಾಗಬಹುದು ಅನ್ಪಂಡು ಸಮಸ್ಯೆ ಒಂದು ಉತ್ಪತ್ತಿ ಆಡೋದಂದ್ರೆ ಇದು ಅನುಭವ ಪಂಡೆ ಹೆಚ್ಚನಕ್ಕೆ ಖಾಲಿ ಅನುಭವತ್ತು ಐತ ಪಿರೋದು ಗೇನ ಪುಟ್ಟುಣಿಗೆ ನನಗೆ ಸಮಸ್ಯೆ ಅನುಭವ ಐತ ಒಟ್ಟಿಗೆ ಗೇನ ಇನ್ನು ಪಂಡೇರು ಗೇನದ ಸಾನದಿಗೆ ಗೇನದ ಅಜ್ಜೆ ಒಂಜಿನ ಮಡ ಉಂಡು ಅಂದ ಗೇನದ ಅದೇ ಒಂಜಿನ ಮಡ ಉಂಡು ಅಂದ ಐಕ್ ಪಜ್ಜೆ ಬೋಡ ಕನ್ನಡ ಆ ಸಾಧಿನ ತೇರಿಪವನವರು ಏನು ಅಂದ್ಕೆಂಡ ಮುಖ್ಯ ಪ್ರಾಣದೇವರು ಹನುಮಂತ ದೇವರು ಅರೇನು ಪಕ್ಕಡೆಲ್ಲ ಎತ್ತಿಜೇರಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟ್ಟು ವಂಚ ಹನುಮಸ್ಮರಣಾತ್ ಭವೇತ್ ಈತ್ ಲಾಯ್ಕದೊಂದು ಯಾರನ್ನ ಪುದರು ಪಂಡುಂದಾಂಡ ಗೇನ ಮಲ್ತುಂದಾಂಡ ಯಾರಿಗೆ ಮಾತು ಅನುಗ್ರಹ ನಂಗೆ ಸಾಧ್ಯತೆ ಆಪನು ಒಂದು ಪಂಡೇರು ಬುದ್ಧಿರ್ಬಲ ನಂಗೆ ಅಂಚಿನ ಬರಡತ್ತೆ ಬರಡು ಅಂದಾನೆ ಹನುಮಂತನ ಉಪಾಸನೆ ವ್ಯಾಯಾಮ ಅನ್ಪಣಾಗ್ಲ ದುಂಬತ್ತದ ಒಂಜಿ ಅಡ್ಡ ಊರ್ಬೇರು ಹನುಮಂತಗೆ ಅಡ್ಡ ಬರಂದು ಹಾಕ್ಲಿ ಒಂಜಿಲ್ಲ ದಂಡದ ಏರ್ಪೆರೆಗಿದ ಆಲಜ್ಜಿ ಅವು ಸುಜ್ಜೆ ಜಾಕಿರಡ ಓವೇಕೆ ಸುರಾವಡು ಆಯ್ಗೊಂದು ದಂಡ ಬತ್ತು ಒಂಜಿ ಉಂಡು ಆಯ್ಗೊಂದು ನಮಸ್ಕಾರ ಮಲ್ಪನೆ ಉಂಡು ಅವು ಮಲ್ಪಂದೆ ಹಾಕ್ಲಿ ಕಾರ್ಯ ಮಾಡ್ತಾರೆ ಸಾಧ್ಯತೆ ಎಡ್ಡೆ ವ್ಯಾಯಾಮ ಶಾಲೆ ನಿಂಪಿನ ಪುದರಡು ದಶೆ ನಿಂಪಿನಕ್ಕೆ ಒಂಜಿ 10 ಅಂದಲ ಅರ್ಥ ಉಂಡು 10 ಅಂದಲ ಅರ್ಥ ಉಂಡು ಐಕೆ ಮಳೆರಡು ಪಾತ್ರೆಗಳು ನೋಡಿದ್ರೆ ಮುರ್ಕ ಬಿಡಿಕಣ ಅಂದು ಮಳೆರಡು ಪಾತ್ರೆ ಅವು ಗಟ್ಟಿ ಪತ್ತೋಡು ಒಂದು ಅವು ಎಂಚಿನಂತರಲ್ಲಿ ಗಟ್ಟಿ ಪತ್ತೋಡು ಐಕೆ ನೆನೊಂಜಿ ಬುದಲು ಮಂಗಪತ್ತು ನಿಗ್ಲಿಕ್ಕೆ ಏನು ದುಪ್ಪರೆ ಯಾರು ಮಾರ್ಜಾಲ ಅನ್ಪಂಡ ಪುಚ್ಚೆಲ್ಲ ನಿಗ್ಲಿಕ್ಕೆ ಏನು ದುಪ್ಪಾರು ಪುಚ್ಚೆ ಎಂಚ ಉಂಡು ಒಂದು ತುಲೆ ಮಂಗೆ ಎಂಚ ಉಂಡು ಒಂದು ತುಲೆ ಮಂಗಾಗ ಮಂಡೆ ವೆಚ್ಚದ ಅಲಜ್ಜಿ ದಾಯಜ್ಜಿ ಅಂದ್ಕೆಂಡ ಕಿನ್ನಿಗಳು ಬೋಂಡ ಪತ್ತೋಡು ಅಪ್ಪೆದಾಲ ಏನು ಆಲೋಚನೆ ಅನ್ಪಿ ಅವು ಉಂಡ ಐಜ್ಜ ಆಯ್ತವ ಸಂಗತಿ ಬೋಂಡ ಕಿನ್ನಿ ಪತ್ತೋಡು ಅಪ್ಪೆ ಅಂಚೆ ಕಿನ್ನಿ ಗಟ್ಟಿ 10 ಆಯ್ಕೆ ಬೋಡ್ತು ನಡೀತಾರೆ ಅಪ್ಪ ನಿಜಿನ ಸಾಧ್ಯತೆ ಅಪ್ಪ ಓಡಾಣ ಪೋಯ್ದುಂಡು ಪಕ್ಕ ಲಾಯ್ತು ಪತ್ತೊಂಡು ಅವು ಮಂಗ 10 ನುಂಡ 10 ಅವು ಜಾರುಣ 10 ಒಂದು ಪಂಡೇರಿ ಮಂಗ 10 ಪಂಡ ಐಕೊಂದು ಕುದುರೆ ಐತಿ ಅಂಚನೆ ಮಂಗ 10 ಆ ರೀತಿ ನಮ್ಮ ಪತ್ಯಂದ ಅಂಡ ಕುಚ್ಚದ ಲೆಕ್ಕ ಮಾರ್ಜಾಲ ಅನ್ಪಂಡೆ ಮಾರ್ಜಾಲ ಎಂಚ ಅಂದಕ್ಕೆಂಡ ಕುಚ್ಚದ ಕಿನ್ನಿ ನಿಕ್ಲು ತೂದು ಅಪ್ಪೆ ಕಿನ್ನಿ ಕೆಕ್ಕಲ್ದ ಈ ಭಾಗಡು 10 ನಿಕ್ಲು ತುಲೆ ಕುಚ್ಚಿಗೆ ದಾಲಕ್ಕಿನ್ನಿಗೆ ಏನೇನೇ ಹಾಕಿದ್ವಿ ಒಲ್ತು ಓಡೆ ಬೇಡ ಭಾರೀ ಜಾಗ್ರತೆ ಕುಚ್ಚಿದು ಮೆಲ್ಲ ಕೊಡೋದು ಎತ್ತವ ಅಂಚೆ ಭಗವಂತೆಲ್ಲ ನಂಗೆ ದಾನೆ ಮನ್ಪೇನ ನಮ್ಮ 10 ಬಲ ಅಂಡ ಬತ್ತಿದ 10 ಬಲ ಅಂಡ ಆ ಪುಚ್ಚದಲಕ ನಮ್ಮನ್ನು ಎಂಚ ಬಡ ಅಡೆಗೆ ಎತ್ತವನ ಕೆಲಸ ಮಲ್ಪೇ ಎಂದು ವಿಷಯ ತೆರಿಪಾಗದು ಅವಾಗ ನಂಕಲ್ ಅಂತಾನೆ ಎಡ್ಡೆ ಒಂದು ಅಂಚಿನ ಪಾಠ ಬೋಡು ಅಂಡ ಅನುಭವ ಮನ್ಕೊಂಡೊಂದು ಕೆಲಸ ಅವರು ಮತ್ತು ಜವಣರಿಗೆ ನಾನು ಉಡಲ್ದು ನಿಜ ಎಡ್ಡೆಪ್ಪ ಬೈಕೊಂಡ್ಲೆ ಬೇತೆ ರೀತಿದ ವಿವಿಧವಾಯಿನ ಒಂಜಿ ಸೇವೆಡೆ ನೆಂತೊಡಗದಾರೆ ಅವು ಒಂದೊಂದು ಆಗ್ತಿ ನೆಲ್ಲವತ್ತೊಂಜಿ ಇಂಚ ಪೋಲೆಯಿಂದ ನೆಲ್ಲ ಸಾಧಿ ಚಿಕ್ಕಂಡ ಖಂಡಿತ ಒಂಜಿ ಇಂಜಿ ಎಡ್ಡೆ ಭವ್ಯ ಭಾರತನೇ ನಿರ್ಮಾಣ ಮಾಡ್ಕೊಂಡಂಚಿನ ತಾಕತ್ತಿ ಜವಣರಿಗೆ ಬಂದು ಇಂಕ ತೋಲಿ ಎಡ್ಡೆ ಬೇಲೆ ಅಂತಾರೆ ಆಳು ಸಾಧಿಗೆ ಪೋವಂದ ಲೆಕ್ಕ ನಮ್ಮ ತೂವಣ್ಣ ಈಗ ಪಂಪೇರಿ ದುಶ್ಚಟದ ಬಗ್ಗೆ ಏರ್ಲ ಮನಸ್ಸು ಮನ್ಪಂದಕ್ಕೆ ಎಚ್ಚರಿಕೆ ಒಪ್ಪೋಡು ನಮ್ಮಡ ದುಶ್ಚಟ ಪಂಪೇರಿ ಇತ್ತ ಬೇತೆ ರೀತಿದ ದುಶ್ಚಟಗಳು ನಮ್ಮನ್ನು ಒಯ್ತು ಪಾಡಬೇಕೈ ಒಂದೇ ಉರ್ದು ನೆಟ್ಟಿ ನೀವು ಜವಣ ಅನ್ಕೊಂಡೀರಿ ಎಂಗಾಡ ಎಂಚ ಪಾತ್ರೆಡೊಂದು ಗೊತ್ತಾಗ ಈ ಲೋಕಡೆ ಇಜ್ಜಾಯ್ ಅಯ್ಯ ಪೆಟ್ಟಿಗೆ ಉಂಡ ಬೇತದಾಲ ಗೊತ್ತಿಜ್ಜಾಯಿ ಅವು ಒಟ್ಟು ಮತ್ತು ಗೊಬ್ಬಿನ ದಾದ ಮಲ್ಪನ ಹೆಂಗೆ ಗೊತ್ತು ಎನ್ನ ರೀತಿದ ఆయన ತಿರುಗಾರೆ ಹೆಂಗೆ ಭಾರಿ ಬಂಗಾಂಡು ಬೊಕ್ಕೊಂದು ಎಲ್ಲ ಉಪಾಯ ಮಾಡೋದು ಕೊರದು ఆయన ತಿರುಗಾದ ಎನ್ನಂಚಿ ತಿರುಗಾಯ ನನಗೊಂದು 2 ದಿನ ಒಟ್ಟು ಬದಲಾಯಿರ ಸಾಧ್ಯತೆ ಉಪ್ಪು ಆತು ಮುಟ್ಟ ఆయన ಪಿಂಟದಿತ್ತಾಯಿ ಒಂಚೂರು ಸರಿ ಆವೆ ಹೆಚ್ಚಿನ ಅಂಶ ಸರಿ ಆವೆ ದಯನ್ ಕೇಳ ಜವಣರಿಗೆ ದಾದಲ ಪುರ್ಸೊತ್ತೊಂದು ಇತ್ತು ಅಂಡ ಮಾತೆಗಳ ತೊಡಗವೆ ಆಡ ಮುಲ್ಪದ ಜವಣೆರ ಅಂಚಾಗ್ತಿ ಆ ಪುರ್ಸೊತ್ತುನು ಕಂಡ ಬೇರ್ಪಣೆಗೆ ತೊಡಗಾದೇರಿ నేను ఊరిలో ಬೇತೆ ಸಾಮಾಜಿಕವಾದ ಸೇವೆ ತೊಡಗಾದೇರಿ ಮುಲ್ಪ ಇಲ್ಲು ಕಟ್ಟಿನದಾನ ಸಮತಟ್ಟಿಗೆ ಐಕಿನೈಕಾಗ್ಲೇನು ತೊಡಗಾದೇರಿ నేను ಎಂಚಿನ ಒಡೈಕ ಅಪ್ಪಗ ಸ್ಪಂದಿಸದ ಆ ಜವಣೆರು ಒಟ್ಟಾಪನ ಇಂದು ನಿಜವಾಯಿನ ಆದರ್ಶವಾಯಿನ ಯುವಕರ ಒಂದು ಕಾರ್ಯ ಅನ್ಪಂಡ ತಪ್ಪಾವಣ ಒಂದು ನಿರಂತರ ಮಾತು ಕಡಿಲು ನಡಪಲೇಕಾವಡು ಇಂಚಿನ ಆದರ್ಶವಾಯಿನ ಯುವಕರು ಅಲ್ಪ ಪುಟ್ಟುದು ಬರೋದು ಅಡ್ಡ ಸಾದಿಗೆ ಪೋಂದಲಕ್ಕೆ ಎಡ್ಡೆ ಸಾದಿಗೆ ಒಡ್ಡು ನಂಚಿನ ಇಂಚಿನ ಮಾಸ್ಟರ್ನ ಅಡ್ಡ ಸಾದಿದ ಸಂಗತಿ ಒಪ್ಪಂದು ಬಿಡಿ ನಮಕ್ಳು ಆತಲ ಆಯ್ಕಡಕ್ಲೇನು ಎಡ್ಡೆ ಇಂಚ ಅಂತ ಪಂಡೊಂದು ಉಪ್ಪೇರು നമ്മുടെ ದುಂಬತ್ತು ನಮ್ಮ ಒಪ್ಪಣೆ ಓಳುವೊಂದು ಕೆಂಡ ನಂಗೆ ಹೆಚ್ಚ ತೊಂದರೆಗಳ ಅಪ್ಪಣೆ ಓಳುವೊಂದು ಕೆಂಡ ಸಾದಿ ಅಡ್ಡ ಸಾದಿಗೆ ಪೋಣಗ
ಎಡ್ಡೆ ಸಾದಿ ಅಂತ ಸುಲಭ ಆಯ್ತು ಮಾತೆಲ್ಲ ರಾಜಮಾರ್ಗಡೆ ಪೋಪಿದ್ದಾರೆ ಉಳ ಸಾದಿ ಉಂಡೇ ನಾಡುಡೆ ಮಾತೆಲ್ಲ ಸುಲಭ ಹಾಕೊಂಡು ಆ ಉಳ ಸಾದಿಲೆ ಹೋದನಾಗ ಸಾದಿ ತತ್ತದು ಬೂರು ನಲ ಉಂಡು ಕೆಲವು ಸಾದಿ ತಪ್ಪು ನಲ ಉಂಡು ರಾಜಮಾರ್ಗಡೆ ಪೋಡು ಐಕ್ ಪಂಡ್ಬೇರೆ ರಾಜಮಾರ್ಗವೆಂದರೆ ಅದು ಧರ್ಮ ಅಂತ ಪಂಡ್ಬೇರೆ ಧರ್ಮ ಅಂತ ನಂಗೆ ರಾಜಮಾರ್ಗ ಐಟು ನಮ್ಮ ಪೋಪ ಅಂದಾಂಡ ನಂಗೆ ದಾಲ ಭಯಪುಳ್ಳು ಇಜ್ಜೆ ಎಡ್ಡೆಡೆ ಎತ್ತು ನಡೆಗೆ ನಂಗೆ ಸರಿಯಾದ ಒಂತ ಲೇಟ್ ಅವು ಮಾತ್ರ ಪೊರುಳು ಎತ್ತವು ಯಾಡೆಗೆ ಅಡ್ಡ ಸಾದಿ ಬದುಕಿ ಎಡ್ಡೆ ಸಾದಿ ಇನಿ ಹೆಚ್ಚಿಗೆ ಏನು ಪಾತ್ರೆ ಮನಸ್ಸು ಮಲ್ಪುಜಿ ಇನಿ ದಿಂಜಿನ ಸಭೆ ಮಲ್ಪ ಮಸ್ತಿ ಅನ್ನೋಳೆ ನಮ್ಮ ಮಕ್ಕಳ ಪಟ್ಟಣ ಸಂಗತಿಗಳು ದಿಂಜಿ ಉಂಟು ಪ್ರಜಾವಾಣಿದಾರಲು ಒಳ್ಳೆಯ ದೋಷ ರೈತ ಬಗ್ಗೆ ಅನುಭವಗಳುಂಟು ಬೊಕ್ಕ ನಮ್ಮಗಳು ಎನ್ನೆಡ್ಡೆ ಒಂಜಿ ಎಡ್ಡೆ ಜನತ ಒಂಜಿ ಎಡ್ಡೆ ವ್ಯಕ್ತಿರ ನೀನು ಬಿಡುಗಡೆ ಅನ್ಪಾದ ನಿಕ್ಲೆ ಈ ಒಂಜಿ ಸಾಕೇತು ಎಡ್ಡೆ ಅರ್ಹ ವ್ಯಕ್ತಿರ ನಿಕ್ಲೆ ಅದು ಪಣವದ ಬಗ್ಗೆ ಮಾತ್ರ ಒಳ್ಳೆ ರೈತ ಅವು ಗೊತ್ತುಂಡು ಆಯ್ತು ವಿಷಯ ಗೊತ್ತುಂಡು ನಂಗೆ ಅಂಡ ಅರ್ನ ಕೈಗೆ ಒಂಜಿ ಬಿಡುಗಡೆ ಆಗ್ತದೆ ಅವು ಕೀರ್ತಿ ಸಂದುಂಡು ಅವು ವಿಶ್ವವಿದ್ಯಾಲಯಕ್ಕೆ ಸಂದು ನಂಚಿನ ಕೀರ್ತಿ ಇಲ್ಲ ಅಂದು ಆನ ಕೈಗೆ ಮೂಳು ಎಡ್ಡೆ ಒಂದೊಂದು ಜನ ಮೆನ್ಕುಂಡಾಗಲ್ಲ ಅಲ್ಲ ಕಡಿಮೆ ಇತ್ತು ಆಪೇದರನ್ನು ತೋಡು ನೆಲ್ಪ ಮಲ್ಲ ಬೇಲೆ ಮಂತನ ನಂಗೆ ಗೊತ್ತುಂಡು ಎಲ್ಲ ಪಾಲ್ಪಡೆತ್ತಾಯ್ತು ಅಲ್ಲಿ ಕೊಂಚ ಬ್ರಹ್ಮಕಲ ಶಾವಡುಂದಣ್ಣ ಏತು ಪರಿಶ್ರಮ ಇತ್ತನ ದಾನೆ ಆಯ್ತು ನಾವು ಅರಡೆ ಕೆಂಡ ಗೊತ್ತಾಪನು ಅರಡೆ ಪಾತ್ರೆನಾಗ ಕನ್ನಡನೆಲ್ಲ ನೀರು ಜಪ್ಪ ಹೆಸರು ಹಾಪನು ಅಂದು ಮರ ಇಂಚಲು ಹಾಕ್ತು ಒಂದೊಂಜಿ ಕೈ ಮಲಕಣೆ ಹಾಕ್ತೇರು ಅವು ಪಣ್ಣಗ ಮಣ್ಪೇರು ಅಂತ ಅಂದ್ಕೊಂಡ ಏನಡದತ್ತಪ್ಪ ಅವು ದೈವಗಳು ಮಣ್ಪಾದನೆ ಏನು ಮಾಡ್ತಾರೆ ಅವು ಸಮರ್ಪಣಾ ಭಾವ ಅಂಚೆತ್ತನ ಮಾತ್ರ ಕಾರ್ಯಗಳು ಪರಲಾದ ನಡಪರಿಗೆ ಸಾಧ್ಯತೆ ಯಾನು ಮಲ್ತೆಯನ್ನು ಬರ್ತನ ನಾಂಡ ಮುಗಿಲಿ ಅಲ್ಪ ಮಾತೆಲ್ಲ ಪೋಂಡು ಇತ್ತನೆಲ್ಲ ಪೋಂಡು ಒಂದು ಲೆಕ್ಕ ಐ ಪಣ್ಪೇರು ಒಂದು ಮಮ ಮತ್ತೊಂದು ನಮಮ ಎರಡು ಸಂಗತಿಗಳು ನಿಮ್ಮಮ ನನ್ನದು ನಮಮ ನನ್ನದಲ್ಲ ನಿನ್ನದು ಒಂದು ಅರ್ಥ ಆ ಮಮ ಬತ್ತಿ ಬೆಟ್ಟಿಗೆ ನಮ್ಮ ಮುರುಕುಡು ಬಾಯ್ತು ಅಲ್ಪ ನಂಗೆ ಬರ್ಪುಣು ಅಹಂಕಾರಗಳು ಮಮಕಾರಗಳು ಮಮತ ಒಟ್ಟೊಟ್ಟಿಗೆ ಬರ್ಪುಂಡು ಐ ಪಣ್ಪೇರು ಅಹಂಕಾರ ಮಮಕಾರಗಳು ನಿವಾರಣೆಯಾದಾಗ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುವುದು ಅಂತ ಪಟ್ಟಿದೆ ಐಕೆ ಪೊಕ್ಕಡೆಗತಿ ಹನುಮಂತ ಗೊತ್ತುಂಡು ಏರೇನು ಪತ್ತು ನಾವು ಒಂದು ಪತ್ತದನೇ ಏರೇನು ರಾಮನೇ ಬರ್ತನೆ ಸೀದಾ ನೀಯೇ ಹೆಂಗೆ ಆವು ಒಂದು ಆ ರಾಮನ್ ತೋಜ್ಪಾದನೆ ಏರೊಂದಕ್ಕೆ ಏನು ಬರ ನಿಖಿಲು ಅಪ್ಪೇನೇ ತೋಜ್ಪಾದ ಅಪ್ಪೆ ಪಣ್ಪಲ್ಗೆ ನೀನು ಆರೆಂದು ಕೇಳಿದಾಗ ಅವನೇ ನಿನ್ನ ಸ್ವಾಮಿ ಎಂದು ಪಾದವನ್ನು ಹಿಡಿದುಕೋ ಏರ್ಲ ಆಡಕ್ಕೆ ಎನ್ನಕ್ಲಿಜ್ಜಿಗೆ ಈ ಏರಲಿಕ್ಕೆ ಎಲ್ಲಿ ತುಣ ನಿಂಚು ಅಂಚ ಸ್ವರೂಪ ಅಂಚೊಳ್ಳ ಏರ್ಲ ಕೇಳ್ನಕನೇ ಇಜ್ಜೆ ವಟು ರೂಪದಿಂದ ಹೋಗಿ ಕೈಯನ್ನು ಮುಗಿದು ಅಯ್ಯೇ ವಾಕ್ಚಾತುರ್ಯ ಉಂಡು ಹನುಮಂತಡ ಬಲ್ಲ ವಾಕ್ಚಾತುರ್ಯ ಬುದ್ಧಿವಂತೆ ఆయన ಬಾರಿ ಹಾಕಿಟ್ಟು ಪಂತೇರು ಪುಗರ್ವೇರು ವ್ಯಾಕರಣ ಪಂಡಿತ ಅಂದ್ಕೊಂಡೇರು ಸಂಗೀತ ಕೋವಿದ ಅಂದ್ಕೊಂಡೇರು ಆತು ಜೋರ್ಡಿಲ್ಲೇರ ಚಿಲ್ಲರೆ ಜನದ ಅಲತ್ತಾರೆ ಚಿಲ್ಲರೆ ಶಕ್ತಿದ ಅಲತ್ತಿ ಐಕೆ ಪಂಡೇರು ಭಾವಿ ಬ್ರಹ್ಮಾಂಡ ಏನು ಲೆಪ್ಪೇರು ಹನುಮಂತ ದೇವೇರು ಕಲಿಗಾಲದ ಬ್ರಹ್ಮೆಯಿಂದ ಅರಿನ್ ಲೆಪ್ಪೇರು ಆಗ ತಾಕತ್ತು ನೆನ ಮಾತು ಹನುಮಂತ ಪಂಡೇರು ಕಲಿಗಾಲರು ಐ ಪಂಪೇರು ಅಲ್ಪ ತೂದಾನಾಗ ರಾಮ ಇಂಚ ತೂಯೆಗೆ ತೂದು ಇಂಚ ತೂನಾಗ ಏರು ನೀನು ಆರು ಒಂದು ಕೇಳಿಗೆ ಎಂಬೆಗೆ ಒಂತೆ ಸುರಾಣೆ ಅಪ್ಪೆ ಬಂತವಲ್ಲತ್ತ ಏರೊಂದು ಕೇಳ ನಮಗ ಕರಗ ಮಾತೆಲ್ಲ ನಾನು ಕೇಣ ಏರಿ ಏರೊಂದು ಆ ಕೇಳ್ನೆ ಮಾತ್ರ ಕೆಮ್ಮೆ ಆ ಕೇಂದಿನ ಏರೊಂದು ಕೇಳ ರಾಮನೇ ಕೆಮ್ಮೆ ನೀನಾರು ಪಂಪೆಗೆ ಒಂದೇ ಪಾತ್ರೆರಡು ಪಂಪೆ ದೇಹ ಭಾವದಲ್ಲಿ ನೀನು ಬೇರೆ ನಾನು ಬೇರೆ ದೇವ ಭಾವದಲ್ಲಿ ನೀನು ನಾನು ಒಂದೇ ನಾನು ನೀನು ಒಂದೇ ಲಕ್ಷ್ಮಣಗೆ ಭಕ್ತನಿಗೆ ಕೋಪ ಎಂಚ ಅಂದು ಅಣ್ಣನ ಇಂಚ ಪಂಪನೇನು ಒಂಜಿ ಎಂಟು ಪಂಡು ಒಂದಿಲ್ಲತ್ತದಾದ ನಿಜ ಅರ್ಥದ ಅಲ್ಪ ಬುಡುಪಾದ ಪಂಪೆ ಅಂತ ವಿಸ್ತಾರವಾದ ಸಂಗತಿಗಳು ಅವು ಜೀವಭಾವ ದೇವಭಾವದ ಬಗೆಟ್ಟು ಪೋಪುಲು ನಂಗೆ ಒಟ್ಟು ಭಾವಶುದ್ಧತೆಯ ಅಗತ್ಯತೆ ಉಂಟು ಜೀವ ದೇವನ ಸಂಬಂಧವು ಭಾವನೆಯಲ್ಲಿ ಅಡಗಿದೆ ಪಂಡೆ ಪುಕ್ಕಡದ ಭಾವನೆ ತಾವು ಸದ್ದು ಭಾವನೆ ಆದಿತ್ಕೋಡು ಅವಾಗ ಮಾತ್ರ ಅವು ಅಡಗಿ ಸೇರಿರಿಗೆ ಸಾಧ್ಯತೆ ಉಂಟು ಒಂದು ಪಂಡೊಂದು ಇನ್ನಿತ ಸಂದರ್ಭಗಳು ಸೇರಿನಂಚಿನ ಮಾತೆರಿಗಿಲ್ಲ ಏನು ಅಲ್ಪ ಅಲ್ಪ ತಿಲಿಕೆಗೆ ಪಂಡೋತುಲ್ಲ ತಿಲಿಕೆಗೆ నేను ಮೂಳೆ ಬಿಡಲೆ ನನ್ನ 11 ಬೋದಲ್ಲ ಬಿರಿಕೆರ ಪೋಡೆ ಬೊಕಾಗಲು ಮತ್ತೆ ಅವಳಿತು ನೋಡು ತಗೊಂಡಿರಿ ಮುರಣ್ಣ ನಾನು ಪಂಡ್ತೀನಿ ಮರ ಒಂದು ಸಂಶಯ ಈಜ ಅವೇ ದಾಲ ಸಂಶಯ ಜೈನೇ ಪಂಪನೆ ಕೂಡ ಈ ಜನಕ್ಕೆ ಲಕ್ಕೆ ಒಂಚೂರು ಹೊರ ಬಾಲೆಯನ್ನು ಮೀಪಾದೆ ಕೊಣ ತುಂತಾದಿರಿ ಎಲ್ಲೇ ಬಾಲೆ ಪಾವು ಎಲ್ಲೇ ಬಾಲೆ ಸಾಧಾರಣ ಒಂಜಿ 4-5 ವರ್ಷ ತೊಳ್ಳೈದ ಬಾಲೆ ಪಾತ್ರೆ ಉಂಡಿದೆ ಚಕ್ಕೆ ಚಕ್ಕೆ ನಡಪುಂಡು ಪಾತ್ರೆ ಉಂಡು ಅಂತ 5 ವರ್ಷ ಒಂಜಕ್ಕೆ ಸೇರಿ ಹಾಕೊಂಡು ತೋಜು ಓ ಅಂದೆ ಬಹುಶಃ ಸೇರ್ಪಾರಿಗೆ ಸಾಧ್ಯತೆ ಹಾಕೊಂಡು ಆ ಬಾಲೆಯನ್ನು ಮೀಪದು ಬಿಡ್ತೇವೆ ಮೀಪದು ಬಿಡ್ದು ಬೇವು ಗಣಪತಿ ದೇವರನ್ನ ಅಲ್ಪಬೋದು ಕೈ ಮುಗಿಯೋದು ಉಂಟುದೆ ದೇವರೇ ಈರೊಂಜನ್ನ ಅಪ್ಪೆಗೊಂದು ಎಡ್ಡೆ ಬುದ್ಧಿ ಕೊರಡು ಅಪ್ಪೇನು ಬಂತಿದೆ ಮಮ್ಮಿಗೆ ಒಂದು ಬಂದೆ ಏನ ಮಮ್ಮಿಗೊಂದು ಎಡ್ಡೆ ಬುದ್ಧಿ ಕೊರಪಲ್ಲ ದೇವರೇ ದೇವರು ತಿಳ್ತೀರಿ ಇಂಚಿನ ನಿನ್ನ ಮಮ್ಮಿ ಅಪ್ಪಲ್ಲ ಜೋಕ್ಲ ಎಡ್ಡೆ ಬುದ್ಧಿ ಕೊರಡು ಅಂತ ಕೇಳಿನ ಈ ಉಲ್ಟ ಕೇಳೊಂದಿಲ್ಲತ್ತ ಈ ಮಮ್ಮಿಗೆ ಕೇಳೊಂದಿಲ್ಲತ್ತ ದಾಯಿಗೆ
ಐಕೆ ಬಾಲೆ ಪಂಡಿಗೆ ಅಂಚತ್ತು ನಾನು ಮೀಪದು 1 ಗಂಟೆ ನಿಂಗೆ ಚಡ್ಡಿ ಮಾಡಿದ್ಜೇರಿ ಆರಲ್ಪ ಚಾಟಿಂಗ್ ಇಡಲೇರು ಉರ್ದು ಒಂದುಲ್ಲೇರು ದಾದ ಅಂದು ಗೊತ್ತುಜಿ ಅಂಚೆ ಅವೊಂಜಿ ಬುದ್ಧಿ ತಪ್ಪ ಹೊಡತ್ತಾರೆ ಎಡ್ಡೆ ಬುದ್ಧಿ ಕೊರಿಯರು ಅವು ತಪ್ಪತ್ತು ಹೆಂಗೊಂದು ಚಡ್ಡಿ ಮಾಡಿರತ್ತೆ ಹಂಗೆ ಚಲಿಟುಲ್ಲೇತ್ತೆ ಕಾಂಡ ಎಂಚೊಂದುತ್ತಿಲ್ಲ ತಿಳಿಕೆ ಪಣ್ಣೆ ಇತ್ತೆ ಮಾತ ಸಮಾಜದ ಅನಾಥ ನಿಂದು ಕೆಂಡ ಮಾತ ಯಂತ್ರ ಗಂಟ ಒಂದುಲ್ಲೇರು ಓಳು ಸಂತೋಷ ಉಂಡು ಒಂದು ನಾಡೊಂದುಲ್ಲೇರು ಉರ್ದು ನೆಟ್ಟುಂಡ ಒತ್ತು ನೆಟ್ಟುಂಡ ತೂಪು ನೆಟ್ಟುಂಡ ಕೇನ್ ನೆಟ್ಟುಂಡ ಪಂಪು ನೆಟ್ಟುಂಡ ಇನ್ಪು ನೆಟ್ಟುಂಡ ದೇಟ್ಟೆ ಮುರುಕುದೆ ಒಂದು ಒಂತೆ ಮಲ್ಲ ಸಂಗತಿ ವಿಸ್ತಾರ ಮಾಡ್ತಾರೆ ಮಾಸ್ಟರ್ನಕ್ಕೆ ಉಳ್ಳೇರು ಬೋಟ್ನಾಥ್ ಅರಿತದ್ದು ಪೇಜದ ನಿಕ್ಲೆ ಕೊರ್ಪಿನ ಕೆಲಸ ಮಲ್ಪೇದು ನಿಂಗೆ ವಿಶ್ವಾಸ ಉಂಟು ಇನಿ ಎಡ್ಡೆ ಒಂಜಿ ಕಾರ್ಯಕ್ರಮ ಪಾಲ್ಪಡೆಯ ಮಾತರಿಗಿಲ್ಲ ಎನ್ನಕ್ಲು ಕೊಂಡೆಯನ ಆತ್ಮೀಯರು ನಕ್ಲು ಒಂಜೇ ಪಾತ್ರ ಕೊಂಡು ಕೆಲವಂತೆ ಪಾತ್ರ ನಾನು ಅಧ್ಯಕ್ಷರು ಮಾತ್ರ ಉಳ್ಳೇದು ನೆಂತೂರ ಒಂಜಿ ರೀತಿ ಸಂತೋಷ ಹಾಕೊಂಡು ಈ ಭಾಗಡು ಒಂಜಿ ದಶಮ ಸಂಭ್ರಮ ಇಂಕ ತೋಜನ ದಾಯಿ ಪತ್ತು ಅವು ಬೊಳ್ಳಿ ಪರ್ಬ ಹಾರಿಗೆ ಬಲ್ಯ ಲೆಕ್ಕಕ್ಕೆ ಎಂಡು ಬೊಳ್ಳಿ ಪರ್ಬ ಅದು ಉಪ್ಪಿತ್ತೆ ನನಗೆ ಶುರುವಾದ ಸಮಯ ಅಂಡು ನಕಲ ಮಾಡಿದೆ ಅನ್ನ ಕೇಳೋದೆ ನಿಂತು 10 ವರ್ಷ ಹತ್ತು ಶುರುವಾದ ಸಮಯ ಅಂಡು ಎಲ್ಲೇ ಒಳಾಂಡ ಅಯ್ಯುವದ ಬಂಗಾರದ ಪರ್ವದ ಆಚರಣೆ ದಾಯಿಗೆ ಮೊಗಲು ಮಲ್ಪರಿಗೆ ಬಲ್ಲಿ ಎಂದು 10 ಮುರಣಿಗೆ ಬೇಕಾದ ವಿಷಯ ತುಂಬದ 51 ಸಂಭ್ರಮದ ಕಾರ್ಯಕ್ರಮ ಆವಡು ದಾಯಿಗೆ ನೂದೆತ್ತ ಸಂಭ್ರಮಲ ತಿಳಿದು ಬರಲು ಈ ಸಂದರ್ಭ ಪಂಡು ಸೇರ್ನಂಚಿನ ಮಾತರಿಗಳ ದೇವರ ಎಡ್ಡೆ ಪೂಜೆ ಪಾವಡೆ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಶ್ರೀ ಕ್ಷೇತ್ರ ಒಡೆಯವರು பிறகு ராமாஞ்சநேய வேமசாலை பக்க சேர்த்து நினைச்சிருந்த பூரா கிராமஸ்தேர்ன பந்து ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದು ಇಡೀ ವಿಶ್ವವ್ಯಾಪಿಯಾಗಿ ಗ್ರಾಮಾಭಿವೃದ್ಧಿಯ ಆ ತಂತ್ರ ಮೆಚ್ಚಿಕೊಂಡಂತಹ ಒಂದು ಕೆಲಸ. ಇನ್ನೊಂದು ಗ್ರಾಮೀಣ ಪ್ರದೇಶದ ಸಮಾಜವನ್ನು ಕಟ್ಟುವಲ್ಲಿ ಧಾರ್ಮಿಕ, ನೈತಿಕ, ಸಾಂಸ್ಕೃತಿಕ ನೆಲೆಯಲ್ಲಿ ಸರಳವಾಗಿ ಜನರನ್ನು ಒಟ್ಟುಗೂಡಿಸಿ ಜನರಲ್ಲಿ ಒಂದು ಒಳ್ಳೆ ಧಾರ್ಮಿಕ ಭಾವನೆ ಮೂಡುವಂತೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇರುವುದು ಶ್ರೀ ಒಡಿಯೂರು ಸ್ವಾಮೀಜಿಯವರು. ಆದ್ದರಿಂದ ಅವರು ತಳಮಟ್ಟದ ಸಮಾಜದ ಸ್ವಾಮೀಜಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬಹುಶಃ ತಳಮಟ್ಟದಲ್ಲಿರುವ ಜನರಿಗೆ ಮಂತ್ರಾಕ್ಷತೆ ಕೊಡುವ ಒಂದು ಸ್ವಾಮೀಜಿ ಅಂದರೆ ಒಡಿಯೂರು ಸ್ವಾಮೀಜಿಯವರು. ಸೊ ಅವರು ಬಂದದ್ದರಿಂದ ಈ ಕ್ಷೇತ್ರ, ಈ ಗ್ರಾಮೀಣ ಪ್ರದೇಶ ಇವತ್ತು ಪವಿತ್ರ ಆಗಿದೆ. 10 ವರ್ಷಗಳ ಕಾಲ ತುಂಬ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೀರಿ. ನಿಮ್ಮ ವರದಿಯನ್ನು ನೋಡಿದಾಗ ನನಗೆ ಬಹಳ ಸಂತೋಷವಾಯಿತು. ಈ ಥರದ ಒಂದು ವ್ಯಾಯಾಮ ಶಾಲೆ ಒಂದು ಪ್ರದೇಶದ, ಒಂದು ಪ್ರಾಂತ್ಯದ ಸಮಾಜಕ್ಕೆ ಬೇಕಾದ ಇಷ್ಟು ಒಳಿತು ಕೆಲಸಗಳನ್ನು ಮಾಡಬಹುದೇ ಎಂಬ ಆಶ್ಚರ್ಯ ನಮಗಾಗ್ತದೆ. ಎಷ್ಟೋ ಸಂಘಗಳು ಹುಟ್ಟಿಕೊಳ್ಳುತ್ತಾರೆ, ವರ್ಷಕ್ಕೊಂದು ವಾರ್ಷಿಕ ಮಹಾಸಭೆಯನ್ನು ಮಾಡಿ ಕೈ ತೊಳೆದುಕೊಳ್ತಾರೆ, ಅಥವಾ 2 ವರ್ಷ 3 ವರ್ಷ ಆದಮೇಲೆ ಆ ಸಂಘವೇ ಇಲ್ಲದಾಗಿ ಹೋಗ್ತದೆ. ಆದರೆ ಇದು ಹಾಗಲ್ಲ. 10 ವರ್ಷದಿಂದ ಬಹಳ ಆ್ಯಕ್ಟಿವ್ ಆಗಿ, ಬಹಳ ಚಟುವಟಿಕೆಯಿಂದ ಜನರನ್ನು ಸೇರಿಸಿಕೊಂಡು ಒಂದು ತೀರಾ ಗ್ರಾಮವಾಗಿದ್ದ ಈ ಪ್ರದೇಶ ಈಗ ಒಂದು ಪವಿತ್ರವಾದ ಒಂದು ಕ್ಷೇತ್ರ. 10 ಜನರು ಬಂದು ಇಲ್ಲಿ ಗುರುತಿಸುವಂತಹ, ಶಬಾಷ್ ಹೇಳುವಂತಹ ಕೆಲಸಗಳನ್ನು ಮಾಡಿದ್ದೀರಿ. ಇದರ ಎಲ್ಲ ಪದಾಧಿಕಾರಿಗಳಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಈ ಸಾಮಾನ್ಯ ಒಂದು ಊರಿಗೆ ಒಂದು ಸ್ವಾಮೀಜಿ, ಇನ್ನೊಂದು ಮಾಸ್ಟ್ರು. ನಮ್ಮ ಊರಿಗೆ ಶ್ರೀ ರವೀಂದ್ರ ರೈ ಅವರು ಮಾಸ್ಟ್ರು. ಈಗ ಮಾಸ್ಟ್ರು ಎಂದ ಕೂಡಲೇ ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಗೌರವದಿಂದ ಕಾಣುವಂಥ ಒಬ್ಬ ವ್ಯಕ್ತಿ ನಮ್ಮ ಹಿಂದಿನ ಕ್ರಮದಲ್ಲಿ.
ಆದರೆ ಈಗ ಏನಾಗಿದೆ ಅಂದರೆ ಒಂದು ಗ್ರಾಮದಲ್ಲಿ ಒಂದು 10 ಮಾಸ್ಟ್ರು ಇರ್ತಾರೆ, ಬಟ್ ಅವರು ಮಾಸ್ಟ್ರು ಅಂತ ಊರಿನವರಿಗೆ ಗೊತ್ತಿರೋದಿಲ್ಲ. ಅವರು ಶಾಲೆಯಲ್ಲಿ ಮಾತ್ರ ಮಾಸ್ಟ್ರು ಇರ್ತಾರೆ, ಊರಿಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ಊರಿಗೆ ಗೊತ್ತಿದ್ದು ಊರಿನ ಎಲ್ಲ ಜನರು ಮಾಸ್ಟ್ರು ಅಂತ ಗೌರವಿಸಬಹುದಾದ ಒಬ್ಬರು ಮಾಸ್ಟ್ರು ಈ ಕಾಲದಲ್ಲೂ ಇದ್ದಾರೆ ಅಂತಿದ್ರೆ ಅದು ಶ್ರೀ ರವೀಂದ್ರ ರೈ ಅವರು. ಅವರನ್ನು ನೀವು ಅಭಿನಂದಿಸಿದ್ದು, ಅವರ ಕಾರ್ಯವನ್ನು, ಅವರ ಕೆಲಸವನ್ನು ಗುರುತಿಸಿ ಅಭಿನಂದಿಸಿದ್ದು ನಿಜವಾಗಿ ಶ್ಲಾಘನೀಯ ಕೆಲಸ. ಅಂಥವ್ರನ್ನ ನಾವು ಗೌರವಿಸಬೇಕು, ಅಭಿನಂದಿಸಬೇಕು, ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆಮೇಲೆ ಈ ಊರಿಗೆ ಒಬ್ಬರು ಶ್ರೀಮಂತರಿದ್ದಾರೆ. ಶ್ರೀಮಂತರೆಂದರೆ ಬರೀ ಹಣಕಾಸು ದೃಷ್ಟಿಯಲ್ಲಿ ನೋಡುವುದಲ್ಲ, ಹೃದಯ ಶ್ರೀಮಂತಿಕೆಯ ಶ್ರೀ ಪ್ರಸಾದ್ ಕಲ್ಲಿಮಾರ್ ಅವರನ್ನು ಸೇರಿಸಿಕೊಂಡಿದ್ದೀರಿ. ಇವರು ಈ ಪ್ರದೇಶದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನು ಕೊಡುವ ಒಬ್ಬ ವ್ಯಕ್ತಿ. ಸೊ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವ್ರನ್ನೆಲ್ಲ ಸೇರಿಸಿಕೊಂಡು ಊರಿನಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ 10 ಜನ ಸೇರಿಸಿಕೊಂಡು ನೀವು ಈ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಇಲ್ಲಿ ನಾವು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ತಳಮಟ್ಟದಲ್ಲಿರುವ ಜನರಿಗೆ ಈ ಕೆಲವು ಶಬ್ದಗಳೆಲ್ಲ ನಮಗೆ ಭಾಳ ಕಷ್ಟ ಆಗೋದು. ಧರ್ಮ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ಇದನ್ನು ನಾವೆಲ್ಲ ಇದರ ಹತ್ರ ಹೋಗಲಿಕ್ಕೆ ನಮಗೆಲ್ಲ ಅರ್ಹತೆ ಇದೆಯೇ, ನಮಗೊಂಥರ ಕೀಳರಿಮೆ ಇರ್ತದೆ. ಯಾಕಂದರೆ ಅದನ್ನು ಆ ರೀತಿ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ನಿರೂಪಿಸಿಟ್ಟಿದ್ದಾರೆ. ಆದರೆ ಇದು ಭಾಳ ಸರಳವಾಗಿ ನೋಡುವ ಒಂದು ಸಂದರ್ಭ ಹೇಗೆಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಅದು ಸಂಸ್ಕೃತಿ ಅಂತ ಇದ್ದರೆ ಅದೇನು ಅಂತ ಹೇಳಿದರೆ ನಾವು ಪ್ರಕೃತಿಯಲ್ಲಿ ದುಡಿಯುವುದು. ಯಾವುದೇ ಸಂಸ್ಕೃತಿ ಪ್ರಕೃತಿಯಿಂದಲೇ ಬರುವಂಥದ್ದು. ಪ್ರಕೃತಿ ಇಲ್ಲದೆ ಇರುವ ಸಂಸ್ಕೃತಿ ನಮ್ಮಲ್ಲಿಲ್ಲ, ಅಥವಾ ಇಡೀ ನಾಗರಿಕತೆಯಲ್ಲೇ ಇಲ್ಲ. ಆದ್ದರಿಂದ ಪ್ರಕೃತಿಯಿಂದ ಸಂಸ್ಕೃತಿ, ಈ ಪ್ರದೇಶದಲ್ಲಿ ಇರುವ ಎಲ್ಲ ಪ್ರಾಕೃತಿಕ ಅಂಶಗಳನ್ನು ಬಳಸಿಕೊಂಡು ನೀವೊಂದು ಒಳ್ಳೆ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಹೊರಟಿದ್ದೀರಿ. ಅದರಲ್ಲಿಯೂ ಹೆಚ್ಚು ಜಾಗೃತೆಯಿಂದ, ಅತ್ಯಂತ ಜಾಗೃತೆಯಿಂದ ಯುವಜನರನ್ನು ಸೇರಿಸಿಕೊಂಡಿದ್ದೀರಿ. ಸ್ವಾಮೀಜಿಯವರು ಹೇಳಿದ ಹಾಗೆ ಒಂದು ಮುಗ್ಧತೆ ಇದೆ. ಇಲ್ಲಿಯ ಜನರು, ಇದನ್ನು ಕಟ್ಟಿದವರು, ಇಲ್ಲಿ ಕಾರ್ಯಪ್ರವೃತ್ತರಾಗಿದ್ದವರ ಹತ್ರ ಒಂದು ಮುಗ್ಧತೆ ಇದೆ, ಒಂದು ಶ್ರದ್ಧೆ ಇದೆ. ಅದನ್ನು ನಾವು ನಿಜವಾಗಿ ಮೆಚ್ಚಬೇಕು. ಇದೇ ಬಹುಶಃ ಅವರ ಯಶಸ್ಸಿನ ಗುಟ್ಟು ಅಂತ ನಾನು ತಿಳಿದಿದ್ದೇನೆ. ಯಾಕಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೆ ನಮಗೆ ಒಳ್ಳೆಯ ಜನರನ್ನು ಗೌರವಿಸುವಂಥದ್ದು, ಒಳ್ಳೆಯ ಜನರನ್ನು ಸೇರಿಕೊಂಡಿರುವಂಥದ್ದು, ಒಳ್ಳೆಯ ಕಾರ್ಯಗಳಲ್ಲಿ ಮಾಡುವುದರಲ್ಲಿ ಶ್ರದ್ಧೆ ಇರುವಂಥದ್ದು, 10 ಜನಕ್ಕೆ ಉಪಯೋಗ ಆಗುವ ರೀತಿ ಅಥವಾ ಮುಂದಿನ ಜನಾಂಗಕ್ಕೂ ಇದು ಒಳ್ಳೆಯ ಒಂದು ಮಾರ್ಗದರ್ಶನ ಆಗುವಂಥ ಕೆಲಸ ಮಾಡುವುದರಲ್ಲಿ ನಮಗೆ ಆಸಕ್ತಿ ಬರುವಂಥದ್ದು, ಇದು ನಮಗೆ ಯಶಸ್ಸಿಗೆ ಕಾರಣ ಆಗ್ತದೆ. ಯಾವಾಗ ಈ ಥರದ ಒಂದು ಮೌಲ್ಯ ನಮ್ಮ ಹತ್ರ ಇಲ್ವೋ, ನಾವು ಯಾವುದೇ ಕೆಲಸ ಕೈ ಹಾಕಿದ ಕೂಡಲೇ ನಾವು ಅದಕ್ಕೆ ಹೇಳೋದು, ಈಗಿನ ವ್ಯವಹಾರದಲ್ಲಿ ಒಂದು ಶಬ್ದ ಭಾಳ ಹೆಚ್ಚು ಪ್ರಯೋಗದಲ್ಲಿದೆ, ರಿಸ್ಕ್ ಅಂತ. ರಿಸ್ಕ್ ಅಂತ ಹೇಳಿದರೆ ಅಲ್ಲಿ ಭಾರಿ ಕಷ್ಟ ಇರುವ ಸಾಧ್ಯತೆ ಜಾಸ್ತಿ ಇರ್ತದೆ, ಟೆನ್ಷನ್ ಬರೋದು ಬಿಸಿನೆಸ್ ವ್ಯವಹಾರಗಳಲ್ಲಿ. ಈ ಸತ್ಕರ್ಮಗಳನ್ನು ಮಾಡುವಾಗ ಸ್ವಾಮೀಜಿಯವರು ತಿಳಿಸಿದಂತೆ ನಮ್ಮ ಹತ್ರ ಶ್ರದ್ಧೆ, ಮುಗ್ಧತೆ ಮತ್ತು ಆ ಕಾರ್ಯ ತತ್ಪರತೆ ಇದ್ದರೆ ಯಾವ ರಿಸ್ಕು ಇಲ್ಲ. ಆ ಕಾರ್ಯ ಯಶಸ್ಸಾಗ್ತದೆ, ಅದು ಕೈಗೂಡುತ್ತದೆ. ಇದಕ್ಕೆ ಸಾಕ್ಷಿ ಬಹುಶಃ ಈ ರಾಮಾಂಜನೇಯ ವ್ಯಾಯಾಮ ಶಾಲೆ. ಈ ವ್ಯಾಯಾಮ ಶಾಲೆಯಿಂದ ಅನೇಕ ರೀತಿಯಲ್ಲಿ ಈ ಪರಿಸರದ ಯುವ ಜನಾಂಗಕ್ಕೆ ತುಂಬ ಸಹಾಯ ಆಗ್ತಾ ಇದೆ ಎಂಬುದು ನಾನು ಕಂಡುಕೊಂಡಿದ್ದೇನೆ. ಇದು ನಮಗೇನು ಭರವಸೆಯನ್ನು ಕೊಡ್ತದೆ ಅಂತ ಹೇಳಿದರೆ, ಬಹುಶಃ ನಮಗೆಲ್ಲ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆಯೋ, ಸ್ವಾಮೀಜಿಯವರೇ ಹೇಳಿದ ಹಾಗೆ ಈ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಿಂದಾಗಿ ನಮ್ಮ ಸಾಮಾಜಿಕ ಸ್ವಾಸ್ಥ್ಯವೇ ಕೆಟ್ಟು ಹೋಗ್ತಾ ಇದೆಯೋ ಎನ್ನುವ ರೀತಿ ನಮಗೆ ಭಯ ಆಗ್ತಾ ಇರುವ ಸಂದರ್ಭಕ್ಕೆ ಮುಂದೆ ಒಂದು 10, 20, 30 ವರ್ಷಕ್ಕೆ ಈ ಯುವಕರು ಈಗ ಇದರಲ್ಲಿ ತೊಡಗಿಸಿಕೊಂಡವರು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಮೌಲ್ಯಗಳನ್ನು, ನಮ್ಮ ಸಾಮಾಜಿಕ ರೀತಿ ನೀತಿಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಎನ್ನುವ ಭರವಸೆ ಕೊಟ್ಟದ್ದಿದೆಯಲ್ಲ, ಇದು ನಮಗೆ ತುಂಬ ಧೈರ್ಯವನ್ನು ಕೊಟ್ಟಿದೆ. ಆದ್ದರಿಂದ ಈ ಪ್ರದೇಶದ ಜನರು ಮಾಡಿದಂತಹ ಈ ಕೆಲಸಗಳು, ಇದೊಂದು ದೊಡ್ಡ ಕ್ಷೇತ್ರವಾಗಿದೆ. ಶ್ರೀದೇವಿಯ ಸನ್ನಿಧಿಯೂ ಇದೆ, ಶ್ರೀರಾಮಾಂಜನೇಯ ಸನ್ನಿಧಿಯೂ ಇದೆ. ಇದರ ಬಗ್ಗೆ ವ್ಯಾಖ್ಯಾನ ಮಾಡೋದಾದರೆ ಬಹಳಷ್ಟು ಮಾಡಬಹುದು. ಆದರೆ ಸಮಯದ ಅಭಾವದಿಂದ ಅದಕ್ಕೆಲ್ಲ ನಾನು ಹೋಗದೆ ಸರಳವಾಗಿ, ಸಾಮಾನ್ಯನಾಗಿ ನಾವು ನಂಬಿ ಬಂದಿರುವ ಸಂಪ್ರದಾಯ ಮತ್ತು ಆ ಶಕ್ತಿಗಳನ್ನು ನಾವು ಶ್ರದ್ಧೆಯಿಂದ
ಭಜಿಸಿ ಎಲ್ಲರೊಟ್ಟಾಗಿ ಕೆಲಸ ಮಾಡುವಂಥದ್ದು ನಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ. ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಇದು ಸಾಧ್ಯ ಆಗ್ತದೆ. ಇದನ್ನು ನೀವು ಮಾಡ್ತಾ ಇದ್ದೀರಿ, ಮುಂದುವರಿಸಬೇಕು. ಗುರುಗಳ ಆಶೀರ್ವಾದ ಸಿಕ್ಕಿದೆ, ಊರಿನ ಹಿರಿಯರು ಗೌರವ ವ್ಯಕ್ತಿಗಳಿಂದ ನಿಮಗೆ ಪ್ರೋತ್ಸಾಹ ಇದೆ. ಇದನ್ನು ಮುಂದುವರಿಸಿ. ಇದು ದಶಮಾನೋತ್ಸವ ಇನ್ನೂ 10 ವರ್ಷ ಅಥವಾ ಸ್ವರ್ಣ ಮಹೋತ್ಸವವನ್ನು ಆಚರಿಸಲಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ 10ನೇ ವರ್ಷದ ನೆನಪಿಗೋಸ್ಕರ ಸ್ಮರಣ ಸಂಚಿಕೆಯನ್ನು ಭಾಳ ಚೆನ್ನಾಗಿ ಸಾಕೇತ ಎಂಬ ಹೆಸರಲ್ಲಿ, ಸಾಕೇತ ಎನ್ನುವುದು ರಾಮನ ರಾಜಧಾನಿ ಅಂತ ಸ್ವಾಮೀಜಿಯವರೇ ಹೇಳಿದರು. ಸೊ ಸಾಕೇತ ಪುರದ ರಾಮನ ಬಂಟನಾಗಿರುವ ಆಂಜನೇಯನ ಹೆಸರಿನಲ್ಲಿರುವ ಈ ವ್ಯಾಯಾಮ ಶಾಲೆಯನ್ನು ನೀವು 10ನೇ ವರ್ಷದ ಸ್ಮರಣ ಸಂಚಿಕೆಯನ್ನು ತಂದಿದ್ದೀರಿ. ಇದನ್ನು ಬಿಡುಗಡೆ ಮಾಡುವುದಕ್ಕೆ ನನ್ನನ್ನು ಕರೆಸಿದ್ದು ನನಗೆ ಭಾಳ ಸಂತೋಷ ಉಂಟಾಗಿದೆ.
ರಾಮಾಂಜನೇಯ ವ್ಯಾಯಾಮ ಶಾಲೆಯ ನಮ್ಮ ಹುಡುಗರಿಗೆ ಹೇಳಿದೆ, ಶ್ರೀಪತಿ ಕಲ್ಲೂರಾಯರನ್ನು ಕರೆಯಿರಿ ಅಂತ. ಯಾಕೆ ಅಂತ ಹೇಳಿದರೆ, ಒಂದು ಒಳ್ಳೆಯ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಳ್ಳೆಯ ಪ್ರಾಧ್ಯಾಪಕರು ಮಾತ್ರ ಅಲ್ಲದೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರೊಂದು ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಆಗಿದ್ರೂ ಕೂಡ, ಅಷ್ಟೊಂದು ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಅವರು ಜನಸಾಮಾನ್ಯರೊಂದಿಗೆ ಬೆರೆಯುವಂಥ ಒಬ್ಬ ಸಾಮಾನ್ಯ ಪ್ರಾಧ್ಯಾಪಕರಾಗಿರ್ತಾರೆ. ನೀವು ನೋಡಿರ್ಬೋದು, ನಾನು ಯಾವಾಗ ಕೆಲವೊಮ್ಮೆ ನೋಡ್ತೇನೆ, ಆ ಗೌಡ ಇವರ ಹೋಟೆಲ್ನಾಗೆ ಅವರು ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಪ್ರಾಧ್ಯಾಪಕರು ಯಾವ ಪ್ರಾಧ್ಯಾಪಕರು ನಾನು ಅಲ್ಲಿ ನೋಡ್ತಾ ಇಲ್ಲ, ಆದರೆ ಅಲ್ಲಿ ಶ್ರೀಪತಿ ಕಲ್ಲೂರಾಯರನ್ನು ನೋಡ್ತಾ ಇದ್ದೇನೆ. ಯಾಕೆಂತಂದ್ರೆ ಅವರಿಗೆ ಅಂತ ಒಂದು ಒಳ್ಳೆಯ ಭಾವನೆ ಇದೆ ಅವರಲ್ಲಿ. ಜನಸಾಮಾನ್ಯರೊಂದಿಗೆ ಬೆರೆಯುವಂಥ ಒಂದು ಪ್ರಾಧ್ಯಾಪಕರು ಅಂದರೆ ಶ್ರೀಪತಿ ಕಲ್ಲೂರಾಯರು. ಆದರೆ ಅಂಥವರಿಂದ ಈ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಆಗಿರೋದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಮುಖ್ಯವಾಗಿ ನಾನು ನಮ್ಮ ಹುಡುಗರೆಲ್ಲ ಬಂದಾಗ ಹೇಳಿದೆ, ಸನ್ಮಾನ ಅಂತ ಹೇಳಿಕೊಂಡು ಬಂದರು ನನ್ನ ಮನೆಗೆ. ಆದರೆ ನಾನು ಹೇಳಿದೆ, ನನಗೆ ಸನ್ಮಾನ ಮಾಡಬಾರದು, ಯಾಕಂದ್ರೆ ಸನ್ಮಾನ ಬೇಡ, ನೀವು ಆ ಗೌಡ ಜನಾಂಗದಲ್ಲಿ ಯಾರಾದರೂ ಸಾಧಕರಿದ್ದರೆ ಅವರಿಗೆ ಸನ್ಮಾನ ಮಾಡಿ ಅಂತ ನಾನು ಅವ್ರ ಹತ್ರ ಹೇಳಿದೆ. ಅವರು ನನ್ನ ಕೇಳಲೇ ಇಲ್ಲ. ಆದರೂ ಕೂಡ ಅವರು ಕೊಟ್ಟಂತಹ ಗೌರವ, ಅದೇ ರೀತಿಯಲ್ಲಿ ಈಗ ತಾನು ಸ್ವಾಮೀಜಿಯವರು ಹೇಳಿದಾಗೆ ಮುಖ್ಯ ಪ್ರಾಣ ಸಂಕಲ್ಪ ಇರ್ತದೆ. ಅದಕ್ಕೇನಾದರೂ ಆ ಸಂಕಲ್ಪಕ್ಕೆ ನಾವು ಏನಾಗಬಾರ್ದು, ಚ್ಯುತಿಯನ್ನು ತರಬಾರ್ದು ಎನ್ನುವಂಥ ಉದ್ದೇಶದಿಂದ ನಾನು ಅದಕ್ಕೆ ಈ ಗೌರವಕ್ಕೆ ಒಪ್ಪಿಕೊಂಡೆ. ಅದೇ ರೀತಿಯಲ್ಲಿ ಸನ್ಮಾನವನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ನನ್ನ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಒಂದು ಜನಾಂಗ ಬೆಳೀಬೇಕಾಗಿದ್ರೆ ಅದಕ್ಕೆ ಅವರಿಗೆ ಒಳ್ಳೆಯ ವಿದ್ಯೆ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು. ಒಂದು ಜನಾಂಗ ಬೆಳೀಬೇಕಾಗಿದ್ರೆ ಒಳ್ಳೆಯ ವಿದ್ಯೆ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು. ಅದು ಎಲ್ಲವೂ ಕೂಡ ಈ ರಾಮಾಂಜನೇಯ ವ್ಯಾಯಾಮ ಶಾಲೆಯ ಸದಸ್ಯರಿಗೆ ಸಿಕ್ಕಿದೆ. ಆದ ಕಾರಣ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿದೆ, ನರಸುಗೌಡ್ರೆ ವಿಚಾರ ಗೊತ್ತುಂಟು, ಬಹಳ ಹಿಂದುಳಿದಂಥ ಜನಾಂಗ, ನನ್ನ ಲೆಕ್ಕ ಬಹಳ ಹಿಂದುಳಿದ, ಯಾವುದಕ್ಕೂ ಅವರು ಮುಂದೆ ಬರುವುದಿಲ್ಲ, ಯಾವುದಕ್ಕೂ. ಆದರೆ ವಿದ್ಯೆ ಉಂಟು, ವಿದ್ಯೆ ಇಲ್ಲ, ಆದರೆ ಸಂಸ್ಕಾರ ಉಂಟು. ನರಸುಗೌಡ್ರಂತ ಅನೇಕ ಹಿರಿಯರಿದ್ದಾರೆ, ಅವರಿಗೆ ಸಂಸ್ಕಾರ ಉಂಟು. ಈಗ ಸ್ವಾಮೀಜಿಯವರು ಇದ್ದಾರಲ್ಲ, ಅವರಲ್ಲಿ ಒಂದು ವಿಶೇಷ ಗುಣ ಉಂಟು ಈ ಒಡಿಯೂರು ಸ್ವಾಮೀಜಿಯವರಿಗೆ. ಎಂತಂದರೆ ಅವರಿಗೆ ಒಂದು ಆಂಜನೇಯ ಶಕ್ತಿ ಉಂಟು. ಆದ ಕಾರಣ ಅವರೆಲ್ಲವನ್ನು ಅರಿತುಕೊಳ್ತಾರೆ, ಅದೊಂದು ವಿಶೇಷ. ನಾನು ಪ್ರಸಾದರೇ ಇವರು ಒಮ್ಮೆ ಉಳ್ಳಾಲ್ತಿ ಕ್ಷೇತ್ರದ ಬಗ್ಗೆ ಅವರನ್ನು ಕರೀಲಿಕ್ಕೆ ಹೋದಾಗ ಅವರು ಕೂತ್ಕೊಂಡೇ ಕಲ್ಲಿಮಾರಿನ ವಿಷಯವನ್ನು ಹೇಳ್ತಾ ಇದ್ದಾರೆ. ಪ್ರಸಾದರಿಗೆ ಗೊತ್ತಿಲ್ಲ ಅದು ಎಂಥದ್ದು, ಕಲ್ಲಿಮಾರಿನ ವಿಷಯ ಪ್ರಸಾದರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತುಂಟು. ಅದು ಎಂತಂದರೆ ಅವರಿಗೆ ಅಂತಹ ಒಂದು ಜ್ಞಾನ ಉಂಟು. ಆದ ಕಾರಣ ನಾವೊಬ್ಬರು ಸಾಮಾನ್ಯ ವ್ಯಕ್ತಿ ಅಂತ ನಾವು ಅವರನ್ನು ಗುರುತಿಸುವಂಥದ್ದಲ್ಲ. ನೀವು ನೋಡುವಾಗ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಅವರು ಕಾಣ್ತಾ ಇದ್ದಾರೆ. ಈಗ ಅವರ ಆ ಒಂದು ಆಂಜನೇಯ ಶಕ್ತಿ ಉಂಟಲ್ಲ, ಅದರಿಂದಾಗಿ ಅವರು ಒಂದು ದೇವತಾ ಕಾರ್ಯವನ್ನು ಮಾಡ್ತಾರೆ. ಒಡಿಯೂರಿನಲ್ಲಿ ಬಹಳಷ್ಟು ರುದ್ರಭೂಮಿ, ಅದು ನಿಜವಾಗಿ ಒಂದು ರುದ್ರಭೂಮಿ. ಆ ರುದ್ರಭೂಮಿ ಈಗ ಒಂದು ನ್ಯಾಯವನ್ನು ಒದಗಿಸತಕ್ಕಂತಹ ನ್ಯಾಯಸ್ಥಾನ ಆಗಿದೆ, ಧರ್ಮವನ್ನು ಒದಗಿಸಿಕೊಡ್ತಕ್ಕಂತಹ ಧರ್ಮಸ್ಥಾನ ಆಗಿದೆ, ಶಿಕ್ಷಣವನ್ನು ಒದಗಿಸಿಕೊಡ್ತಕ್ಕಂತಹ ಶಿಕ್ಷಣ ಕೇಂದ್ರ ಆಗಿದೆ. ಬಡವರಿಗೆ ಬೇರೆ ಬೇರೆ ರೂಪದ ಸಮಸ್ಯೆಗಳನ್ನು ಎತ್ತಿಕೊಂಡು ಬರುವಂತಹ ಆ ಒಂದು ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಆ ಒಂದು ಅಭಯ ಉಂಟಲ್ಲ, ಅದು ದೊಡ್ಡ ಆ ಒಂದು ಕ್ಷೇತ್ರ. ಅದು ಅಂಥ ಒಂದು ಕ್ಷೇತ್ರದ ಸ್ವಾಮೀಜಿಯವರು ಈ ಜಾಗಕ್ಕೆ ಬಂದರೆ, ಯಾವ ಜಾಗಕ್ಕೆ ಅವರು ಹೋಗ್ತಾರೆ ಆ ಜಾಗ ಎಲ್ಲ ಬೆಳಗ್ತದೆ. ಯಾವ ಕ್ಷೇತ್ರಕ್ಕೆ ಒಡಿಯೂರು ಸ್ವಾಮಿ ಹೋಗಿದ್ದಾರೆ ಅಲ್ಲೆಲ್ಲ ಬೆಳಗಿದೆ. ಆದ ಕಾರಣ ಇದು ಇನ್ನೂ ಬೆಳಗುವುದರಲ್ಲಿ ಏನೂ ಕೂಡ ಸಂಶಯ ಇಲ್ಲ. ಮಾತ್ರ ಅಲ್ಲದೆ ನಿನ್ನೆ ತಾನೇ ನಾನು ರಾತ್ರಿ ಹೊತ್ತಿಗೆ ಇಲ್ಲಿ ಬಂದೆ. ಏನು ಸ್ವಾಮೀಜಿಯವರೆಲ್ಲ ಬರುವಾಗ ಅವರಿಗೆ ಆ ಕ್ಷೇತ್ರಕ್ಕೆ ಚ್ಯುತಿ ಬರಬಾರ್ದು, ಆ ಸ್ಥಾನಕ್ಕೆ ತೊಂದರೆ ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ನಾನು ಇಲ್ಲಿ ಏನು ಹುಡುಗರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ನಾನು ಬಂದೆ. ಆಗ 10-25 ಮಂದಿ ಯುವಕರು ಮಾಡುವಂಥ ಕೆಲಸ ಎಂದು ನೋಡಿದರೆ ಅದು ನಿಜವಾಗಿಯೂ ಆಶ್ಚರ್ಯ ಪಡಬೇಕು. ಆ ರೀತಿಯಲ್ಲಿ ಇಲ್ಲಿಯ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ನಿಷ್ಠೆಯಿಂದ, ಅಷ್ಟು ಭಕ್ತಿಯಿಂದ, ಅಷ್ಟು ಗೌರವದಿಂದ ಆ ಒಂದು ಸ್ವಾಮೀಜಿಯವರು ಅತಿಥಿಗಳೆಲ್ಲ ಬರ್ತಾರೆ. ಅವರಿಗೆ ಅಷ್ಟೊಂದು ಅಗೌರವ ಆಗಬಾರ್ದು, ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಆ ಹುಡುಗರು ಮಾಡಿದ್ದಾರೆ ಅಂತಂದರೆ ಇದು ನಿಜವಾಗಿಯೂ ಇಡೀ ಒಂದು ನಮ್ಮ ಸಮಾಜಕ್ಕೆ ಕೊಡತಕ್ಕಂಥ ಒಂದು ಒಳ್ಳೆಯ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ ಕಾರಣ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗಲ್ಲ. ಮುಖ್ಯವಾಗಿ ಈಗಿನ ವಿದ್ಯೆಗೆ ಏನು ಕೊರತೆ ಇಲ್ಲ, ಬೇಕಾದಷ್ಟು ವಿದ್ಯೆ ಎಲ್ಲರ ಬಾಯಲ್ಲಿ ಇರುವುದೇ ಹಾಗೆ. ಸಂಸ್ಕಾರ, ಸಂಸ್ಕೃತಿ, ಮೌಲ್ಯ, ಜೀವನ ಮೌಲ್ಯ, ಶಿಕ್ಷಣ ಮೌಲ್ಯ, ಈ ರೀತಿಯ ಶಬ್ದಗಳೇ ಎಲ್ಲ ಕಡೆಯಲ್ಲಿ ಕೂಡ ಭಾಷಣಗಳಲ್ಲಿ ಇದರಲ್ಲಿ ಬರ್ತಾ ಇದೆ. ಯಾಕೆ ಅದು ಬರ್ತಾ ಇದೆ ಅಂತ ಹೇಳಿಕ್ಕೆ ನಾವೆಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು. ಏನಂತಂದರೆ ಮಾತೆಯರೆಲ್ಲ ಇಲ್ಲಿದ್ದಾರೆ, ಹೆತ್ತವರೆಲ್ಲ ಇದ್ದೀರಿ.
ಏನು ನಾವು ಆಲೋಚನೆ ಮಾಡಬೇಕು ಅಂದರೆ ಶಿಕ್ಷಣಕ್ಕೆ ಏನು ತೊಂದರೆ ಇಲ್ಲ, ನಾವು ಬೇಕಾದಷ್ಟು ಪದವೀಧರನ್ನು ತಯಾರು ಮಾಡ್ತಾ ಇದ್ದೇವೆ. ಆದರೆ ಏನು ಕೊರತೆ ಅಂತ ಅಂದರೆ ಮುಂದೆ ಏನು ಅಂತ ಒಂದು ಸಮಸ್ಯೆ ಉಂಟು, ಒಂದು ಸಂಶಯ ನಮ್ಮಲ್ಲಿ ಹುಟ್ಟಿಕೊಂಡಿದೆ. ಮುಂದಕ್ಕೆ ಏನು ಅಂತಂದರೆ ಈಗಿನ ಮಕ್ಕಳು ಇಂಜಿನಿಯರ್ಸ್ ಆಗ್ತಾರೆ, ಡಾಕ್ಟರ್ಸ್ ಆಗ್ತಾರೆ, ದೊಡ್ಡ ದೊಡ್ಡ ಪದವೀಧರರಾಗ್ತಾರೆ. ಆದರೆ ಅವರಿಗೆ ತಂದೆ ತಾಯಿಗಳಿಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಅವರನ್ನು ಅವರ ಒಂದು ಪ್ರಾಯದ ಸಮಯದಲ್ಲಿ ಅವರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಎನ್ನುವಂತಹ ಒಂದು ಮನೋಭಾವನೆ ಅವರಲ್ಲಿ ಇನ್ನು ಮೂಡ್ತದೋ ಇಲ್ವೋ ಎನ್ನುವಂತಹ ಒಂದು ಸಂಶಯ ಇದೆ. ಆದ ಕಾರಣ ಅಂತಹ ಒಂದು ಆ ಸಂಸ್ಕಾರ ಬರಬೇಕು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸುವಂಥದ್ದು, ವಿದ್ಯೆ ಕೊಡುವಂತಹ ಅಧ್ಯಾಪಕರನ್ನು ಪ್ರೀತಿಸಿ ಗೌರವಿಸುವಂಥದ್ದು, ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಮುದುಕರಿದ್ದರೆ ಅವರನ್ನು ಜೋಪಾನವಾಗಿ ನೋಡಿಕೊಳ್ಳುವಂಥದ್ದು. ಯಾಕಂತಂದ್ರೆ ನಾವು ಎಲ್ಲ ಸತ್ತು ಹೋದ ಮೇಲೆ ದೊಡ್ಡ ಗೋರಿ ಕಟ್ತೇವೆ, ಅಲ್ಲಿ ದೊಡ್ಡ ಪೇಪರ್ನಲ್ಲೆಲ್ಲ ಫೋಟೋ ಹಾಕ್ತೇವೆ, ದೊಡ್ಡ ಪ್ರಚಾರ ಕೊಡ್ತೇವೆ. ಸತ್ತ ಮೇಲೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಜೀವದಲ್ಲಿರುವಾಗಲೇ ಅವರನ್ನು ಸರಿಯಾಗಿ ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಒಂದು ಸಂಸ್ಕಾರ ಬೇರೊಂದಿಲ್ಲ. ಅಂತಹ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬರಬೇಕು. ಇನ್ನೊಂದು ವಿಚಾರ ಏನಂತಂದ್ರೆ, ವಿದ್ಯೆ ಇದೆ, ಬೇರೆ ಬೇರೆ ದುಶ್ಚಟಗಳು, ನಾವು ಈ ಡ್ರಗ್ಸ್ ಸೇವನೆ ಮಾಡುವಂಥದ್ದು ಅಥವಾ ಇತರ ಆ ಒಂದು ಬೇಡದಂತಹ ದ್ರವ್ಯಗಳನ್ನು ಸೇವನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಸಂತೋಷ ಪಡತಕ್ಕಂಥದ್ದನ್ನು ನೋಡ್ತೇವೆ. ಅದನ್ನು ನಾವು ತಪ್ಪಿಸ್ತಕ್ಕಂಥದ್ದು. ಅಂತಹ ಆ ದುಶ್ಚಟಗಳಿಗೆ ಮಕ್ಕಳು ಒಳಗಾಗದಾಗಿ ನಾವು ನೋಡಿಕೊಳ್ಳುವಂತಹ ಒಂದು ಕೆಲಸ ಕಾರ್ಯ ಜವಾಬ್ದಾರಿಯನ್ನು ನಾವು ಮಾಡಬೇಕು. ಅದೇ ಈಗ ಸ್ವಾಮೀಜಿಯವರು ಹೇಳಿದಾಗೆ ಆ ಬಾಕ್ಸ್ ಉಂಟಲ್ಲ, ವೆರಿ ಡೇಂಜರಸ್ ಬಾಕ್ಸ್, ಅದು ಯಾವುದು ಮೊಬೈಲ್ ಇಲ್ಲದೆ ನಮಗೆ ಆಗೋದಿಲ್ಲ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೊಬೈಲ್ ನಮ್ಮನ್ನು ತಿನ್ನಬಾರದು, ಆ ಮೊಬೈಲ್ ನಮ್ಮನ್ನೇ ತಿನ್ನಬಾರ್ದು, ನಮ್ಮ ಮಕ್ಕಳನ್ನೇ ತಿನ್ನಬಾರ್ದಲ್ಲ. ಆದ ಕಾರಣ ಮೊಬೈಲ್ ಉಪಯೋಗ ಮಾಡಿಕೊಳ್ಳುವಂಥದ್ದನ್ನು ಆದಷ್ಟು ಜಾಗೃತೆಯಿಂದ ಮಕ್ಕಳಿಗೆ ಆದಷ್ಟು ಜಾಗೃತಿ ಮಾಡಿಕೊಳ್ಳಬೇಕು ಎನ್ನುವಂಥದ್ದು. ಆದರೆ ಮತ್ತೊಂದು ಎಂತಂದರೆ, ಈಗಿನ ಮಕ್ಕಳಿಗೆ ಹಣದ ಎಂಥದ್ದು ಬೆಲೆ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಬೇಕಾದಷ್ಟು ಹಣ ಕೊಡ್ತಾರೆ. ಈಗ ನಮಗೆಲ್ಲ ನಮ್ಮ ತಂದೆ ತಾಯಿಗಳು 1 ರೂಪಾಯಿ 2 ರೂಪಾಯಿ ಕೊಡ್ತಾ ಇದ್ದದ್ದು. ಈಗ ನಾವು ರಾಮಕೃಷ್ಣ ಪ್ರೌಢಶಾಲೆಯ ಮಕ್ಕಳ ಕಿಸೆ ಕೈ ಹಾಕಿ ಕಿಸೆ ನೋಡಿದರೆ 100 ರೂಪಾಯಿ 500 ರೂಪಾಯಿ ಅವರ ಕಿಸೆಯಲ್ಲೆಲ್ಲ ಇದೆ. ನಾವು ಅಷ್ಟೆಲ್ಲ ಹಣವನ್ನು ಕೊಟ್ಟರೆ ಅವ್ರು ಏನಾಗ್ತಾರೆ ಅಂತಂದರೆ ಬೇಡದನ್ನೆಲ್ಲ ತಿಂತಾರೆ, ಆರೋಗ್ಯವನ್ನು ಕೆಡಿಸಿಕೊಳ್ತಾರೆ, ಅದರೊಟ್ಟಿಗೆ ಏನಾಗ್ತದೆ ದುಶ್ಚಟಗಳಿಗೆ ಒಳಗಾಗ್ತಾರೆ ಎನ್ನುವಂಥದ್ದನ್ನು ಎನ್ನುವಂಥದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕು. ಇಂತಹ ಮನೆ ಪಾಠ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಹೆತ್ತವರಿಂದ ಪ್ರಾರಂಭ ಆಗಬೇಕು. ಹೆತ್ತವರು ಅಂದರೆ ಮಾತೆಯರಿಂದ, ಅಂದರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಆದ ಕಾರಣ ಆ ಕೆಲಸ, ಆ ಜವಾಬ್ದಾರಿ ನಮ್ಮ ಮೇಲಿದೆ. ಹೆತ್ತವರು, ಮಾತೆಯರು ದಯವಿಟ್ಟು ಆ ಬಗ್ಗೆ ಆದಷ್ಟು ಗಮನ ಹರಿಸಿ. ವಿದ್ಯೆಗಿಂತಲೂ ನಮ್ಮ ಮಕ್ಕಳಿಗೆ ಸಂಪತ್ತು ಮಾಡಿ ಇಡುವಂಥ ಅಗತ್ಯ ಇಲ್ಲ. ನಮ್ಮ ಮಕ್ಕಳನ್ನೇ ಸಂಪತ್ತನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದರೆ ಮುಂದಿನ ಭವಿಷ್ಯವನ್ನು, ಈ ಮುಂದೆ ನಮ್ಮ ದೇಶದ ಭವಿಷ್ಯ ಉಂಟಲ್ಲ, ಅದನ್ನು ನಾವು ರೂಪಿಸಿಕೊಳ್ಳಿಕ್ಕೆ, ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥ ಮಾತಿನೊಂದಿಗೆ ಈ ಒಳ್ಳೆಯ ಒಂದು ಕಾರ್ಯಕ್ರಮ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆಯ ಈ ಒಂದು ದಶಮಾನೋತ್ಸವದ ಕಾರ್ಯಕ್ರಮ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯಿತು. ಬಹಳಷ್ಟು ಮಂದಿ ಸಹಕಾರವನ್ನು ಕೊಟ್ಟಿದ್ದೀರಿ. ಎಲ್ಲ ಬಹಳ ಈಗಿನ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇದ್ರೂ ಕೂಡ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಲ್ಲಿ ಭಾಗವಹಿಸಿದ್ದೀರಿ. ಇದೇ ನಮಗೆ ಸಂತೋಷ. ಆ ಯುವಕರನ್ನೆಲ್ಲ ನೀವು ಪ್ರೋತ್ಸಾಹಿಸಿದ್ದೀರಿ ಎನ್ನುವಂಥದ್ದು ಕೂಡ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ. ಈ ಒಂದು ನೀವು ಕೊಟ್ಟಂತಹ ಅಭಿನಂದನೆಯನ್ನು ಬಹಳ ಗೌರವಿತವಾಗಿ ಅದನ್ನು ಸ್ವೀಕಾರ ಮಾಡಿದ್ದೇನೆ, ಸಂತೋಷ ಪಟ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಈ ವ್ಯಾಯಾಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಮನೆ ಪಾಠ ಎನ್ನುವಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಆ ಭತ್ತ ಬೆಳೆಸುವುದು, ಭತ್ತ ಕೊಯ್ಲು ಮಾಡುವುದು, ಅದೇ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡುವುದು, ಮನೆ ಕಟ್ಟಿಕೊಡುವುದು, ಅದೇ ರೀತಿಯಲ್ಲಿ ಒಂದಿಷ್ಟು ಆಧ್ಯಾತ್ಮಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು, ದೇವರ ಮೇಲೆ ಭಕ್ತಿ, ನಂಬಿಕೆ, ವಿಶ್ವಾಸ ಇದನ್ನೆಲ್ಲ ಇಟ್ಟುಕೊಳ್ಳುವಂಥ ಈ ಒಂದು ಕಾರ್ಯವನ್ನು ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆ ಮಾಡ್ತಾ ಇದೆ. ಇನಿ ಒಡಿಯೂರದ ಸ್ವಾಮಿಲು ಭಾರಿ ಶೋಕರು ಪಾತೀರಿ. ಎಂಚಿನ ಮಾತ ಕನ್ನಡ ಪೂರ ಭಾರಿ ರಸವತ್ತಾದ ನಂಗೆ ಮನಸ್ಸಿಗೆ ಅರ್ಥ ಆಗಲಿಕ್ಕೆ ಪಾತಿದ್ದೆ. 5 ಬೊಕ್ಕ 2 ಜನ ಮಾಸ್ನಗಳು ಸಮಾಜವನ್ನು ತಿದ್ದಿನಗಳು ನಂಗೆ ಮಾತ ಕಲ್ಪವನಗಳು ಅಕಲ ಬಾರಿ ಪುರ್ನುಡು ಪಾತಿರಿ.
ಯಾನ್ ಕಲ್ಪನೆ ಅಕಲು ಕಲ್ಪವನಕು ಅಂಚಾದ ಕಲ್ಪವನಕಲು ನ ಎದುರುಡು ನಮ್ಮ ಜಾಸ್ತಿ ದಾಲ ಪಾತರಂದೆ ಇನಿ ಒಂದು 10 ವರ್ಷಡು ರಾಮಾಂಜನೇಯ ವ್ಯಾಯಾಮ ಶಾಲೆ ತಕ್ಕಲು ಬೇತೆ ಬೇತೆ ನಮ್ಮದೇ ಕೆಲಸ ಏನು ಮಾಡ್ಕೊಂಡು ಬರೋದಿಲ್ಲ. ಗೋಪಾಲ್ ಗೌಡರು ಅವ್ರನ್ನ ವರದಿಟ್ಟು ಪಂಡೀರು ಇಂಚಿಂಚಿನ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಅಂಚನೆ ಬೇತೆ ಬೇತೆ ನಮ್ಮದೇ ಕೆಲಸಲಿನ ಪಟ್ಟಿ ಮಾಡ್ಕೊಂಡು ಕೊಂಡೊಂದು ಬೇಕು. ಎಂಕಲ್ ಮೂನು JCC ದಕ್ಕಲಿಲ್ಲ, ರೋಟರಿ ಕ್ಲಬ್ ದಕ್ಕಲಿಲ್ಲ, ಲಯನ್ಸ್ ಕ್ಲಬ್ ದಕ್ಕಲಿಲ್ಲ, ಎಂಕಲ್ನ ಪರ ಮಲ್ಲ ಸಂಘಟನೆಗಳು ಎಂಕಲ್ ನಂಚಿನ ಮಲ್ಲ ಸಂಘಟನೆಗಳು 10 ವರ್ಷದ ಮಲ್ಪಂದಿನ ಬೇಲೆರೇನು ಈ ಮೂನು ಈ ರಾಮಾಂಜನೇಯ ವ್ಯಾಯಾಮ ಶಾಲೆ ದಕ್ಕಲು 1 ವರ್ಷರು 10 ವರ್ಷರು ನಿರಂತರವಾದ ಮಲ್ಪಂದಿದೆ. ನಿಜವಾದಲ್ಲ ಭಾರಿ ಮಲ್ಲ ಒಂದು ಅಭಿನಂದನೀಯ ಸಂಘಟನೆ. ನನ್ನಲಾತ ಬೇಲೆ ಈ ಪ್ರದೇಶದ್ದು ನಿಕ್ಲೇರ್ದ ಆವಾಡು ನಮ್ಮನ್ನು ಮಾತ ಒಂದು ಎಟ್ಟೆ ಸಮಾಜವನ್ನು ಕಟ್ಟುನಲ್ಪ ನಮ್ಮ ಮಾತ ಅಗಲೊಟ್ಟಿಗೆ ಕೈ ಜೋಡಿಸಾಗ ನಮ್ಮದಾಪಿನ ಎಟ್ಟೆ ಕೆಲಸದಿಂದ ನಮ್ಮ ಮಾತಿನೊಟ್ಟಿಗೆ ಸೇರಿದು ಮಲ್ಪಗ ನಮ್ಮ ಊರ್ದ ಒಗ್ಗಟ್ಟನ್ನು ನನಲಾತು ಬಲ ಮಲ್ಪಗ ದೇವರು ಒಂಜಿ ಬೊಳ್ಳಿ ಬರ್ಬ ಅಂಚನೆ 5ನೇ ವರ್ಷದ ಆಚರಣೆ ಬಾರಿ ಪುರ್ಲುಡು ನನಲಾತ ಮಲ್ಲ ಮಟ್ಟಡು ನಮ್ಮ ಮಾತ ಸೇರಿದು ಮಲ್ಪನಜಿನ ಶಕ್ತಿನ ನಂಗೆ ದೇವರಿ ಕೊರಡಿಂದ ಪಂಡ ಪನೊಂದು ಅಂಚನೆ 29 ತಾರೀಕಿಗೆ ನಮ್ಮ ಕೊಡಿಯೇರು 30-31 ಮರಕಲೊಟ್ಟು ಜಾತ್ರೆ 5 ಬೊಕ್ಕ ಜನವರಿ 7 ಅಂಗಾರದಾನಿ ಉಳ್ಳಾಲ್ದೆಮ್ಮನ ವರ್ಷಾವಧಿದ ಸೇವೆ ನಡೆಪೆರಡು ಕಾಂಡೆ ಚಂಡಿಕಾಯದ ಉಂಡು ಮಧ್ಯಾಹ್ನ ಅನ್ನದಾನ 5 ಬೊಕ್ಕ ನಿರಂತರವಾದ ಭಜನೆ ಬೊಕ್ಕ ಬೈಯಡ್ ದುರ್ಗಾ ನಮಸ್ಕಾರ ಪೂಜೆ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೈಯಡ್ಲ ಅನ್ನದಾನ ವ್ಯವಸ್ಥೆ ಉಂಡು ನಿಖಲು ಮಾತೆರ್ಲ ಬರ್ತದೆ. ಈ ಒಂಜಿ ಪವಿತ್ರ ಕಾರ್ಯಡು ಪಾಲ್ದೆತ್ತೊಂದು ಅಪ್ಪೆನ ಆಶೀರ್ವಾದ ಪಡೆಯೋಡು ಪನ್ನದು ಕೇನೊಂದು ಇನ್ನಿತ ಈ ಒಂಜಿ ಭಾರೀ ಪರ್ವದ ಒಂಜಿ ಲೇಸಿಡ್ ಪಾಲ್ ಪಡೆಯರ ಅವಕಾಶ ಮಲ್ತುಕೊರ್ನ ಈ ಸಂಘದ ಸರ್ವ ಸದಸ್ಯಗಳ ಯಾನ್ ತರೆಬಗ್ಗಾದ ಎನ್ನ ನಮಸ್ಕಾರ ಪನ್ನದಲ್ಲೇ. ಅಕ್ಕಲ ಅಪ್ಪನಕ್ಕಳು ದಯ ಕಡಪುದು ಅಕ್ಕಲ ಇದ್ದೆ ಬುದ್ಧಿ ಹಾಲು ಮಲ್ಪಂದೆ ಒಂಜರೆ ಗಂಟೆದ ಹೊರತು ಕಡಪುಡಿಯರು ಮಾಡ ಅಕ್ಕಲ ದಾನ ಒಂಜಿ ಇದ್ದೆ ಹಾಲ ಎಜ್ಜಿ 1 ಗಂಟೆದ ದಾನ ಕಾಸು ಕೊರ್ರೆಜ್ಜಿ ನಿಕ್ಕಲು ದಾಲ ಕೊರಡು ಪಂಡು ಅಂತಿದ್ದಾರೆ ಆ ಸದಸ್ಯರು ಮಾತೆಗಳ ಅಕ್ಕಲೆ ನಿಕ್ಕಲೆ ಹಾಲು ಮಲ್ಪಂದ ಲೆಕ್ಕ 8 ಜನಕ್ಕಲು ಅದು ಬಾಲ್ಯರೆ ಅಕ್ಕಲೆ ಅವಕಾಶ ಕೊರಲೆ ನಮ್ಮ ಈ ವಿದ್ಯೆ ಕಲ್ತಿರ್ನಾಂಡ ಕೊರಿಯಾಗ ಐನು ಮಾರಿಯರೇ ಆಪುಜಿ ಐನು ಏರಿಗಳ ಕೊರಿಯರೇ ಆ ವಿದ್ಯೆ ನಿಕಲನೆ ಉಪ್ಪುಡು ಆ ಊರು ಹೋಗಣ ಆ ವಿದ್ಯೆ ಇತ್ತನ ನಿಕಲಿಗ ಸಾಧಿನ ಸೂಪ ಒಂಜಿ ಆ ಆಂಜನೇಯ ಸ್ವಾಮಿನ ಶಕ್ತಿಲ ನಿಕಲಿಗೆ ಉಪ್ಪಾಡು ನಮಗೆ ಎಲ್ಲ ನಿಕಲಂಡು ಪಾತ್ರೆ ಅವಕಾಶ ಕೊಡ್ತಾ ನಿಕಲಿ ಮಾತಿರಿಗಳ ಸಣ್ಣ ಸಮುದಾಯದಿಂದ ಕಂಡು ಪಾತ್ರೆ. ಈ ಪರಿಸರದ ಉತ್ತಮ ಸಂಘಟನೆಗಳಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಕೂಡ ಒಂದು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಿದೆ. ಪ್ರಮುಖವಾಗಿ ಇಲ್ಲಿ ಯಾವುದು ಈ ವ್ಯಾಯಾಮ ಶಾಲೆಯಲ್ಲಿ ಯಾವುದು ಇಲ್ಲ ಅಂತಿಲ್ಲ, ಎಲ್ಲವೂ ಕೂಡ ಇದೆ. ಒಂದು ಕೃಷಿ ಪಾಠ ಇದೆ, ಮನೆ ಪಾಠ ಇದೆ, ವ್ಯಾಯಾಮ ಇದೆ, ಧಾರ್ಮಿಕ ಶಿಕ್ಷಣ ಇದೆ, ಕ್ರೀಡೆ ಇದೆ, ಹೀಗೆ ಎಲ್ಲವನ್ನು ಒಳಗೊಂಡಂತೆ ಈ ವ್ಯಾಯಾಮ ಶಾಲೆ ಇವತ್ತು ಸಕ್ರಿಯವಾಗಿ ನಡೀತಾ ಇದೆ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವಂಥ ಕೆಲಸ ಈ ವ್ಯಾಯಾಮ ಶಾಲೆ ಮಾಡುತ್ತಾ ಇದೆ. ಈ ರಾಮಾಂಜನೇಯ ವ್ಯಾಯಾಮ ಶಾಲೆ ದಶಮ ಸಂಭ್ರಮ ಮಾತ್ರ ಅಲ್ಲ, ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಆಚರಿಸುವಂತಾಗಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು 2 ಮಾತನ್ನು ಮಾಡುತ್ತೇನೆ.
ಕಾರ್ಯಕ್ರಮಗಳು ಜವನೇನು ಹುಟ್ಟು ಕೂಡ ಕೆಲಸ ಮಾಡಲು ಚಿಂತನ ಒಂದು ಪುಣ್ಯಾತ್ಮೆ ಶ್ರೀ ವಿದ್ಯಾ ಶೆಟ್ಟಿ ಬಸವನೆ ಮೇರೆಗೆ ರಾಮಾಂಜನೇಯ ವ್ಯಾಯಾಮ ಸಲ್ಲದ ದಶಮ ಸಂಭ್ರಮದ ಕುರಿತು ಸ್ಮರಣಿಕೆ ಸದಸ್ಯರು ಕೊರಿಯರೆ ಮನಸ್ಸು ಮತ್ತು ಬೇರು ಇನ್ನ ಮುಂಬುದ ಸಾಮಾಜಿಕ ಬದುಕು ಎಟ್ಟರಿ ಮೂಡು ಮಾಡಪಡಬಂಡದು ಆ ದೇವರ ಮತ್ತೊಂದು ಹಕ್ಕಿಯೊಂದು ಹಾರಿಕೊಂಡು ಹಾರಿ ಬಂದು ಎನ್ನ ಎದೆಯಲು ಅವಿತುಕೊಂಡು ಬಣ್ಣ ಬಣ್ಣದ ರೆಕ್ಕೆಯನ್ನು ಬಿಚ್ಚಿಕೊಂಡು ಎನ್ನ ಮನಸ್ಸಿಗೆ ತಾಗಿಕೊಂಡು ಕೈಯ ಮೇಲೆ ಕುಣಿಯತೊಡಗಿತ್ತು ಹಾಡತೊಡಗಿತ್ತು. ಬಹಳ ಅದ್ಭುತವಾದಂತಹ ಸಾಲುಗಳು ಇವು. ಇವತ್ತು ನಾವು ಇದನ್ನೇ ಕಾಣ್ತಾ ಇದ್ದೇವೆ. ಎಷ್ಟೊಂದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ ಶ್ರೀರಾಮಾಂಜನೇಯ ವ್ಯಾಯಾಮ ಶಾಲೆಯವರು ಅಂತ ಹೇಳುವಾಗ ಬಹುಶಃ ನಮಗೆ ಮಾತುಗಳು ಬರಬೇಕಾದಂಥ ಹೃದಯದಿಂದ ಮಾತುಗಳು ಬರ್ತಾ ಇದೆ. ಬಹುಶಃ ಇದು ಬಾಯಿಂದ ಬರುವ ಮಾತಲ್ಲ, ಅದ್ಭುತವಾದಂಥ ಕೆಲಸವನ್ನು ಇಲ್ಲಿ ಸಂಘಟಿಸಿಕೊಂಡಿದ್ದಾರೆ. ಬಹಳ ಅದ್ಭುತ, ಬಹಳ ಅದ್ಭುತ. ಅದ್ಭುತ ಎಂಬ ಶಬ್ದಕ್ಕೆ ಸರಿಯಾದ ಅರ್ಥವನ್ನು ತಂದುಕೊಟ್ಟಿದ್ದಾರೆ. ಕವಿಯೊಬ್ಬ ಹೇಳ್ತಾನಂತೆ, ಮೂರು ಸಾಗರ 100 ಮಂದಿರ ದೈವ ಸಾಸಿರ ವಿದ್ದೊಡೆ, ಸಿಂಧು ವಿದ್ದೊಡೆ ಗಂಗೆ ಇದ್ದೊಡೆ, ವೇದವಿದ್ದೊಡೆ ಶಾಸ್ತ್ರವಿದ್ದೊಡೆ, ಗಣಪರಂಪರೆ ಇದ್ದೊಡೆ, ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿರ್ಧರಿಸುತ್ತಿದ್ದೊಡೆ ಅಂತ ಹೇಳಿ. ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಪ್ರತಿಯೊಂದು ಕಡೆಯಲ್ಲಿ ಕಂಬಳಿಗಳನ್ನು ಹೊದ್ದುಕೊಂಡು ನಮಗೆ ಏನು ಇದು ಸಂಬಂಧವೇ ಇಲ್ಲ, ಸಮಾಜದ ಸಂಬಂಧವೇ ಇಲ್ಲ, ಸಂಸ್ಕೃತಿಯ ಸಂಬಂಧವಿಲ್ಲ ಎನ್ನುವ ಮಾತಿನಲ್ಲಿ ಇರುವಂತಹ ಸಮಾಜವನ್ನು ಮತ್ತೊಂದು ಕಡೆಯಲ್ಲಿ ನಾವು ಖಂಡಿತವಾಗಿ ಮಲಗಿಕೊಂಡಿಲ್ಲ, ನಾವೆಲ್ಲ ಎದ್ದೇ ಇದ್ದೇವೆ ಎನ್ನುವ ರೀತಿಯಲ್ಲಿ ಜಾಗೃತವಾದಂಥ ಒಂದು ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಶ್ರೀರಾಮಾಂಜನೇಯ ಶಾಲೆ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಬಹಳ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇವೆ. ನಾವೆಲ್ಲ ಕಾಣ್ತಾ ಇದ್ದೇವೆ ಇವತ್ತು ಸಮಾಜದಲ್ಲಿ ವಿವಿಧ ಸಮಾಜಗಳನ್ನು ನಾವು ಕಾಣ್ತಾ ಇದ್ದೇವೆ. ಅವರ ಅಭಿರುಚಿಗಳನ್ನು ಕಾಣ್ತಾ ಇದ್ದೇವೆ, ಅವರ ಭಾವನೆಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ಇವತ್ತು ಕುಡುಬಿ ಸಮಾಜವು ಒಂದು ತನ್ನದೇ ಆದಂತಹ ಮೌಲ್ಯಗಳನ್ನು, ತನ್ನದೇ ಆದಂತಹ ಸಂಸ್ಕೃತಿಯನ್ನು, ತನ್ನದೇ ಆದಂತಹ ಭಾವನೆಗಳನ್ನು ಒಂದು ರೀತಿಯಲ್ಲಿ ಮುಗ್ಧ ಎಂಬ ಶಬ್ದ ಆಗಬಾರದು. ಆ ಮುಗ್ಧತೆಯನ್ನು ಇರಿಸಿಕೊಂಡಿರುವಂಥ ಕುಡುಬಿ ಸಮಾಜ ಇವತ್ತು ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಇಲ್ಲಿಯವರು ಬೇರೆ ಸಮಾಜದ ಒಟ್ಟಿಗೆ ಸೇರಿಕೊಂಡು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ದಿಕ್ಸೂಚಿ ಅಂತ ಹೇಳ್ತೇವಲ್ವಾ, ಈ ರೀತಿಯಲ್ಲಿ ದಿಕ್ಸೂಚಿಯಾಗಿ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಿ ಇಲ್ಲಿಯ ಈ ಸಮಾಜ ನಮಗೆ ಕಂಡುಕೊಂಡಿದೆ. ನಮ್ಮಲ್ಲಿರುವಂಥ ಪ್ರೀತಿಯನ್ನು ನಾವೆಲ್ಲ ಕಡೆಯಲ್ಲಿ ಹಂಚಿಕೊಂಡಿರ್ಬೇಕಂತೆ ಅದೇ ರೀತಿಯಲ್ಲಿ ಪ್ರೀತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಭಾಳ ಅದ್ಭುತವಾದಂತಹ ಸಾಹಿತ್ಯವು ಜನಪದ ರಂಗದಲ್ಲಿ ನಮ್ಮಲ್ಲಿದೆ. ಇವತ್ತು ಭಾಳ ಹಿಂದಿನ ಮಾತುಗಳು, ಕರಸೇವೆಯ ಅಂದಿನ ಸಂದರ್ಭಗಳು, 90ರ ದಶಕದಲ್ಲಿ ಒಂದು ಮಾತು ಏನಂತ ಹೇಳಿದರೆ, ಅಯೋಧ್ಯೆಯ ಬಗ್ಗೆ ದೊಡ್ಡ ಪ್ರಶ್ನೆ ಹೇಳ್ತಾರೆ. ಯಾವ ರೀತಿಯಲ್ಲಿ ನೀವು ಹೇಳ್ತೀರಿ ಅಯೋಧ್ಯೆ ರಾಮನ ಜನ್ಮಸ್ಥಳ ಅಂತ ಹೇಳಿಕೊಟ್ಟು? ಮೊನ್ನೆ ನಮಗೆ ಅದಕ್ಕೆ ಅಕ್ಟೋಬರ್ 1 ಉತ್ತರ ಕೂಡ ಸಿಕ್ಕಿದೆ. ಆದರೆ ನಾನು ಹೇಳ್ತಾ ಇದ್ದೆ ಏನಂತ ಹೇಳಿದ್ರೆ, ಯಾವ ಮುಗ್ಧ ಜನಾಂಗ ಇದೆ, ತನ್ನ ಬಾಯಿಂದ ಹೊರಡ್ತಿರುವಂತಹ ಸಾಹಿತ್ಯವನ್ನು ಹೊಮ್ಮಿಕೊಂಡಿರುವಂತಹ ಜನಪದೀಯವಾದಂತಹ ಸಂಗ್ರಹವಾಗಿರುವಂಥ ಕುಡುಬಿ ಸಮಾಜ ಏನಿದೆ, ಅವರ ಹಾಡುಗಳಲ್ಲಿ ಏನೂ ತಿಳಿಯದಂತಹ ಸಮಾಜದ ಹಾಡುಗಳಲ್ಲಿದ್ದದ್ದು ಏನು ಅಂತ ಹೇಳಿದರೆ, ರಾಮನು ಜನ್ಮಲು ಅಯೋಧ್ಯ ನಗರ ಅಂತ ಇದೆ, ಅಯೋಧ್ಯ ನಗರ ಅಂತ ಇದೆ. ರಾಮನ ಜನ್ಮ ಆಗಿದ್ದು ಅಯೋಧ್ಯ ನಗರ ಅಂತ ಹೇಳಿಕೊಂಡು ಜನಪದ ಸಾಹಿತ್ಯದಲ್ಲಿ ಬಾಯಿಂದ ಹರಡಿದಂತಹ ಬಾಯಿ ಸಾಹಿತ್ಯದಲ್ಲಿ ಇರಬೇಕು ಅಂತ ಹೇಳಿದರೆ ಇದು ಕುಡುಬಿ ಸಮಾಜದ ಸಾಹಿತ್ಯ. ಇದು ನಮ್ಮಲ್ಲಿರುವಂತಹ ಒಂದು ದೈವಿಕವಾದಂತಹ ಪ್ರಜ್ಞೆ. ಇದನ್ನು ನಾವು ಅಪ್ಪಿಕೊಳ್ಳಬೇಕಾಗಿದೆ. ಇವತ್ತು ರಾಮನನ್ನು ಆರಾಧಿಸುವುದಕ್ಕೆ, ಹನುಮನನ್ನು ಆರಾಧಿಸುವುದಕ್ಕೆ ಖಂಡಿತವಾಗಿಯೂ ಈ ಜನಾಂಗ ಆಗಿರಬಹುದು ಅಥವಾ ಹಿಂದೂ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರೆಲ್ಲರೂ ಕೂಡ ಆರಾಧನಾ ಭಾವದಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ನಮಗೆ ಖಂಡಿತವಾಗಿ ನಿಜವಾಗಿ ತಳಮಟ್ಟದಿಂದ ಅಂತಹ ಒಂದು ಭಕ್ತಿ ಪರಂಪರೆಯನ್ನು ನಮ್ಮ ಸಾಹಿತ್ಯದ ಮೂಲಕ ನಾವು ವಿಸ್ತರಿಸಿಕೊಂಡಿದ್ದೇವೆ ಎಂಬುದು ಜ್ವಲಂತವಾದಂತಹ ಸತ್ಯ. ಇಲ್ಲಿಗೆ ಬಂದಾಗ ನಾನು ಕಂಡುಕೊಂಡೆ, ನಾವು ಏನನ್ನಾದರೂ ಕಾಣಬೇಕು ಎನ್ನುವ ಒಂದು ಯೋಚನೆಗಳನ್ನು ಹೊಂದಿಕೊಳ್ತಾ ಇದ್ದೀವಿ.
ಇವತ್ತು ಬದಲಾವಣೆ 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 ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಎಲ್ಲವನ್ನ ಸಂಸ್ಕೃತಿಯನ್ನು ದೂರ ದೂರ ಇರಿಸ್ತಾ ಇದ್ದೇವೆ. ಇವತ್ತು ನಾನು ಕಂಡೆ, ಇವತ್ತು ಎಷ್ಟೊಂದು ಖುಷಿ ಆಯಿತು ಅಂತ ಹೇಳಿದರೆ, ಸೀರೆಯನ್ನು ಉಟ್ಟುಕೊಂಡು ಬಂದಂತಹ ಆ ಮಾತೃ ಹೃದಯಗಳನ್ನು ಕಂಡೆ, ಅವರ ಹಣೆಯಲ್ಲಿರುವಂಥ ಕುಂಕುಮದ ಬೊಟ್ಟನ್ನು ಕಂಡೆ, ಮೂಗುತಿಯನ್ನು ಕಂಡೆ, ಅದರ ಒಟ್ಟಿಗೆ ಅವರಲ್ಲಿರುವಂತಹ ಆ ಶಬ್ದಗಳನ್ನು ಹೊರಳಿಸಬಲ್ಲಂಥ ಕೈಯಲ್ಲಿ ಬಳೆಗಳನ್ನು ಕಂಡೆ, ಅದ್ಭುತವನ್ನು ಕಂಡೆ. ನಿಜವಾಗಿ ಸಂಸ್ಕೃತಿಯನ್ನು ಪ್ರೇರೇಪಿಸುವಂತಹ, ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬಲ್ಲಂತಹ ಮಾತೆಯರನ್ನು ನಾನು ಕಂಡೆ. ಇದು ಖಂಡಿತವಾಗಿಯೂ ಬಹುಶಃ ಮಾತೃ ಹೃದಯ ಸಂಪನ್ನರಾದಂತಹ ಮಾತೆಯವರು ಖಂಡಿತವಾಗಿ ಈ ನಿಟ್ಟಿನಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಬಹಳ ವಿನಮ್ರನಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಇವತ್ತು ಶಿಕ್ಷಣ ರಂಗ ವ್ಯಾಪಾರೀಕರಣಗೊಂಡು ವಾಣಿಜ್ಯದ ಒಂದು ಅಂಗವಾಗಿ ಹೋಗಿದೆ. ವಿಚಿತ್ರ ಕಂಡ ನಾನು, ವಿಚಿತ್ರ ಎಲ್ಲ ವಿದ್ಯಾರ್ಥಿಗಳನ್ನು, ಮನೆಪಾಠ ಮಾಡುವ ವಿದ್ಯಾರ್ಥಿಗಳನ್ನು ನಾವು ಕರೆದುಕೊಂಡು ಬಂದು ಇಲ್ಲಿ ಅವರಿಗೆ ಫಲಕ ನೀಡ್ತಾ ಇದ್ದೀವಲ್ಲ. ಶಿಕ್ಷಣ ಆಗ ಹೇಳಿದೆವು, ನಿರೂಪಕರು ಒಂದು ಮಾತಿನ ನಡುವಿನಲ್ಲಿ ಸಾವಿರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಬೇರೆ ಕಡೆ. ಇವತ್ತು ನನ್ನ ಮಗುವಿಗೆ ಟ್ಯೂಷನ್ ಕೊಡಿ ದುಂಬಾಲು ಬಿದ್ದು ಅವರಿಗೆ ಹಣವನ್ನು ನಾವು ಕೊಡ್ತಾ ಇದ್ದೇವೆ. ಇಲ್ಲೇ ಹಾಗಲ್ಲ, ನೀವು ಬನ್ನಿ ಅಂತ ಹೇಳಿಕೊಂಡು 10 ವರ್ಷಗಳಿಂದ ನಿರಂತರವಾಗಿ ಅವರಿಗೆ ಉಚಿತವಾದಂತಹ ಶಿಕ್ಷಣವನ್ನು ಇಲ್ಲಿಯ ಶಿಕ್ಷಕರು ನೀಡ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡದಾದಂತಹ ಒಂದು ಗುರು ಸೇವೆ ಏನಿರಬಹುದು? ಅವರಲ್ಲಿರುವಂಥ ನಾವು ಕಾಣಬೇಕಾದಂತಹ ಒಂದು ಶಿಕ್ಷಣದ ಒಂದು ಪದ್ಧತಿ, ಗುರುಕುಲದ ಆ ಪದ್ಧತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದನ್ನು ನಾವು ಉಳಿಸಿಕೊಳ್ಳಬೇಕು. ಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ, ಅಲ್ಲಿ ಹಾಳಾಗಿದೆ, ಇಲ್ಲಿ ಹಾಳಾಗಿದೆ. ಏನೂ ಹಾಳಾಗಿಲ್ಲ. ನಮ್ಮ ಮನಸ್ಸುಗಳನ್ನು ನಾವೇ ಹಾಳು ಮಾಡಿಕೊಂಡಿದ್ದೇವೆ, ಇದು ಸತ್ಯ. ಅದರಿಂದ ಮನಸ್ಸುಗಳನ್ನು ಹಾಳು ಮಾಡುವ ಕಡೆಗೆ ನಾವು ಗೋಜಿಗೆ ಹೋಗೋದು ಬೇಡ. ಮನಸ್ಸುಗಳನ್ನು ಉಳಿಸಿಕೊಳ್ಳುವ ಕಡೆಗೆ ನಮ್ಮ ದೃಷ್ಟಿಯನ್ನು ಹರಿಸೋಣ. ಭವ್ಯ ಭಾರತದ ಪರಂಪರೆಯಲ್ಲಿ ಇವತ್ತು ಎಷ್ಟೊಂದು ಉತ್ತಮರನ್ನು ನಾವು ಕಾಣ್ತಾ ಇದ್ದೇವೆ. ನನಗೆ ರಾಮಾಂಜನೇಯದ ಅಧ್ಯಕ್ಷರನ್ನು ಕಂಡಾಗ ಬಹಳ ಈಗಿನ ವಿಷಯಗಳಿಗೆ ಮತ್ತು ಸಮಾಜವನ್ನು ನಾವು ತುಲನೆ ಮಾಡಿ ನೋಡಿದಾಗ ನಾನು ಒಬ್ಬ ಸಂಭಾವಿತನ ಮತ್ತೊಂದು ವ್ಯಕ್ತಿತ್ವವನ್ನು ವಿಕಸನಗೊಂಡಿರುವಂತಹ ಒಬ್ಬ ವ್ಯಕ್ತಿಯನ್ನು ಕಾಣ್ತಾ ಇದ್ದೇನೆ. ದಯವಿಟ್ಟು ಹೊಗಳಿಕೆ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ವಸ್ತುನಿಷ್ಠತೆಯನ್ನು ನಾನು ಕಾಣ್ತಾ ಇದ್ದೇನೆ, ವ್ಯಕ್ತಿನಿಷ್ಠತೆ ಅಲ್ಲ, ವಸ್ತುನಿಷ್ಠತೆಯನ್ನು ಕಾಣ್ತಾ ಇದ್ದೇನೆ. ಒಬ್ಬ ಸ್ನಾತಕೋತ್ತರ ಪದವೀಧರನಾಗಿ ಇಲ್ಲಿರುವಂತಹ ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಕೂಡ ಕಲಿಸಬೇಕು ಎಂಬ ನಿಟ್ಟಿನಲ್ಲಿ ಮನೆಪಾಠವನ್ನು ತನ್ನ ಸಂಗಡಿಗರಿಂದ ಒಟ್ಟಿಗೆ ಸೇರಿಕೊಂಡು ಇಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಎಲ್ಲೂ ನಾನು ಬಹಳ ತಿರುಗಾಡ್ತಾ ಇದ್ದೀವಿ. ನಾವು ಇಂತಹ ರೀತಿಯಲ್ಲಿ ಈ ರೀತಿಯಲ್ಲಿ ಒಟ್ಟುಗೂಡಿಸಿಕೊಂಡು ಸುಮಾರು 40 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾದಂತಹ ಮನೆಪಾಠವನ್ನು ಮಾಡಿಕೊಡ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ನಮ್ಮ ಜಿಲ್ಲೆಯ ಎಲ್ಲೋ ಗೊತ್ತಾಗ್ತಾ ಇಲ್ಲ. ಇದೊಂದು ದಾಖಲೆ ಸರಿ. ಎಲ್ಲೂ ಕೂಡ ಇಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅದ್ಭುತವಾದಂಥ ಪ್ರಯೋಗಗಳು ಆಗಬೇಕು. ಈ ಸಮಾಜದಲ್ಲಿ ಚಿಕಿತ್ಸಕ ಬುದ್ಧಿ ಯಾವಾಗ ಇರಬೇಕು ಎಂಬುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂತಹ ಪ್ರಯೋಗಗಳು ನಿತ್ಯ ನಿರಂತರವಾಗಲಿ. ನಮಗೆ ಟು ಬಿ ರಿಚ್ ಈಸ್ ನಾಟ್ ವಾಟ್ ಯು ಹ್ಯಾವ್ ಇನ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ಬಟ್ ವಾಟ್ ಯು ಹ್ಯಾವ್ ಇನ್ ಯುವರ್ ಹಾರ್ಟ್ ಅಂತ ಹೇಳಿ. ಅದರಿಂದ ಖಂಡಿತವಾಗಿಯೂ ಈ ಬ್ಯಾಂಕ್ ಬ್ಯಾಲೆನ್ಸಿಗಿಂತಲೂ ಕೂಡ ನಿಮ್ಮ ಹೃದಯದ ವೈಶಾಲ್ಯತೆ, ಹೃದಯದ ಗುಣಗಳು, ಹೃದಯದಿಂದ ಹುಟ್ಟುತ್ತಿರುವಂಥ ಪ್ರೀತಿ, ಹೃದಯದಲ್ಲಿರುವಂತಹ ಕಾಳಜಿ, ಇದು ಸ್ಮರಣೀಯವಾದದ್ದು. ಇದನ್ನು ಉಳಿಸಿಕೊಳ್ಳಿ ಎನ್ನುವ ಮಾತಿನೊಂದಿಗೆ ಈ ಸಂಘಟನೆ ಬೇರೆ ರೀತಿಯ ಎಲ್ಲಿ ತನಗೆ ಬೇಕು ಏನು ಎಂಬುದನ್ನು ನೀಡದೆ ಬಹುಶಃ ನಿಮಗೆ ಬೇಕು ಏನು ಎಂದು ತಿಳಿದುಕೊಂಡು ನೀಡುವ ರೀತಿಯಲ್ಲಿ ವ್ಯವಹರಿಸ್ತಾ ಇದೆ. ಆದರ್ಶತೆ ಖಂಡಿತ ಇಲ್ಲಿ ಇರುತ್ತೆ. ಪ್ರಶಸ್ತಿ ಪುರಸ್ಕಾರಗಳು ಇದು ಎಲ್ಲವೂ ಗೌಣ, ಹುಡುಕಿಕೊಂಡು ಬರಬೇಕು ಇದಕ್ಕೆ ಪ್ರಶಸ್ತಿ ಪುರಸ್ಕಾರಗಳು ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ.
ಪ್ರಚಾರದ ಲವಲೇಶವೂ ತಮ್ಮ ಹೃದಯದಲ್ಲಿ ಇರಿಸಿಕೊಳ್ಳದೆ ಅರ್ಪಣಾ ಮನೋಭಾವದಿಂದ ದುಡಿಯುತ್ತಿರುವಂತಹ ಇಂತಹ ಯುವವೃಂದ, ಇಂತಹ ಮಾತೆಯರು, ಆ ಪುಟಾಣಿಗಳು, ಇಂಥವರನ್ನು ಹೊಂದಿರುವಂಥವರು ಗೊಡ್ಡು ಪಾಲಿನ ನೀವೆಲ್ಲ ಪುಣ್ಯಶಾಲಿಗಳು ಅಂತ ಹೇಳುತ್ತಾ ನಿಮಗೆ ಅಭಿವಾದನವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆ. ಹಾಗೂ ಆಶೀರ್ವಚನ ನೀಡಿರುವಂತಹ ಶ್ರೀ ಗುರುದೇವದತ್ತ ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಇವರಿಗೆ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಜನಾರ್ದನ ಗೌಡ ಮುಚ್ಚೂರು ಇವರಿಗೂ ಕೂಡ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕನ್ನಡ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಇವರಿಗೂ ಕೂಡ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಉಲ್ಲಾಲ್ತಿ ಅರಸು ಮುಂಡಿತಾಯ ಜೀರ್ಣೋದ್ಧಾರ ಸಮಿತಿ ಮುಲಾರ ಕೊನಾಜೆ ಇದರ ಕಾರ್ಯಾಧ್ಯಕ್ಷರಾದ ಶ್ರೀ ಪ್ರಸಾದ್ ರೈ ಹೊಸಮನೆ ಇವರಿಗೂ ಕೂಡ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಲ ಇಲ್ಲಿನ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಯುತ ರವೀಂದ್ರ ರಾಯ್ ಇವರಿಗೂ ಕೂಡ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಪ್ರಜಾವಾಣಿ ದಿನಪತ್ರಿಕೆಯ ವರದಿಗಾರರಾದ ಶ್ರೀಯುತ ಸತೀಶ್ ಇವರಿಗೂ ಕೂಡ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಅದೇ ಶ್ರೀ ಕೇಶವ ಶಿಶು ಮಂದಿರ ಕೃಷ್ಣಗೌಡಿ ಕುತ್ತಾರು ಇದರ ಅಧ್ಯಕ್ಷರಾದ ಶ್ರೀಯುತ ದಿನೇಶ್ ಕುತ್ತಾರ್ ಇವರಿಗೂ ಕೂಡ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಶ್ರೀಯುತ ನರ್ಸುಗೌಡ ಇವರಿಗೂ ಕೂಡ ರಾಮಾಂಜನೇಯ ವ್ಯಾಯಾಮ ಶಾಲೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು.